दिया है, हम बिजली दिया है, ಎಂಜಿನ ಬಿಜಿಲಿ दिया है ಇದು ಮುಟ್ಟ ಎಂಕಲ್ ಇಲ್ಲ ಬಿಜಿಲಿ ಇಜ್ಜ ಅಜ್ಬ ವರ್ಷದ ಕಾಂಗ್ರೆಸ್ ಸರ್ಕಾರದ ನೇತೃತ್ವದ ಈ ದೇಶದ ಬಿಜಿಲಿ ಇಜ್ಜ ಅಂತ ನಡ್ತದ ಎಂಕಲ್ ಕ್ಯಾಂಡಲ್ ಆಯ್ಬಿಟ್ಟು ಬಿಜಿಲಿ ಇಜ್ಜ ಅಂತ ಎಂಕಲ್ ಜೀವನ ಮಾಡ್ತಾರ ಈ ದೇಶನು ಅಂತಾರಾಷ್ಟ್ರೀಯ ಮಟ್ಟಲು ಒಂಜಿ ಘನತೆ ಗೌರವ ಗಾಂಭೀರ್ಯ ಆಡಳಿತಾತ್ಮಕವಾದಿತ್ತಿನ ಸುಭದ್ರವಾದಿತ್ತಿನ ಸರ್ಕಾರ ಕೊಡ್ದು ಇಡೀ ಜಗತ್ತಿನ ಭಾರತ ದೇಶ ಬಣ್ಣ ಒಂಜಿ ಅತ್ಯಂತ ಪರಿಣಾಮಕಾರಿ ಅತಿತ್ತಿನ ಬಲಾಢ್ಯ ರಾಷ್ಟ್ರ ಮಲ್ತಿನ ಕೀರ್ತಿತ್ತಿನ ಅವು ಎಂಕಲ್ ದೇಶನ ಆಡಳಿತ ಮಲ್ತಿನ ಪಂಡಿತ್ ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಅಂಚನೆ ಮನಮೋಹನ್ ಸಿಂಗರಿಗೆ ನರಸಿಂಹರಾಯರಿಗೆ ಸಲ್ಲುಡಾಯಿನ ಚಿತ್ತಿನ ಪ್ರಣವ್ ಮುಖರ್ಜಿ ರಕ್ಷಣಾ ಮಂತ್ರಿ ಆದಿಪ್ಪನಗ ಮುಂದೆ ನರೇಂದ್ರ ಮೋದಿ ಪೋದು ಊರು ತಿರುಗುದ ಭಾಷಣ ಮಲ್ತಿರು ಪತ್ರಿಕಾ ಮಾಧ್ಯಮದಲ್ಲಿ ಬಾಯೆಲ್ಲ ಪ್ರಚಾರ ಕೊರಿಯರು ಪೂರಾ टीवी बर्फिनी ये लव लेटर लिखना बंद करना, ये लव लेटर लिखना बंद करना ಎಂಕಲ್ ಈ ರೀತಿ ಎಂಚಿನ ಮಲ್ಪರು ಸ್ವಾಮಿ ಲವ್ ಮಲ್ಪೆರೆ ಸುಳ್ಳು ಮಲ್ತಾರುತ್ತಾ ಪಾಕಿಸ್ತಾನದ ಪ್ರಧಾನಿನ ಒಂಜಿ ರುಂಡ ಪೊಂಡ 10 ರುಂಡ ಕೊಣರ್ ಪೇಮೆಂಟ್ ನಿಗಲ ಪಣೊಂದು ಅಪಪ್ರಚಾರ ಮಲ್ತಾರುತ್ತಾ ಓಲುಂಡು ನಿಗಲ 10 ರುಂಡ ಎಂಕಲ್ಲ ರುಂಡನೆ ಪೋಂದುಂಡಲ್ಲ ಇಡೀ ದೇಶಗೂ ಇನಿ ಘನತೆ ಗೌರವ ಗಾಂಭೀರ್ಯ ಕೊಡ್ದು ಆಡಳಿತ ನಡಪವನ ಬದಲಿಗೆ ಭಾಷಣ ಮಲ್ಪೇರು ಪ್ರೈಮ್ ಮಿನಿಸ್ಟರ್ निगल पूरकल प्रीति पात्र विनय कुमार सोरकेर बरंदुल्लेरे अरेन हार्दिकवाद यान स्वागत मल्पे माजी सचिवर माजी लोकसभा सदस्यर ಈ ದೇಶದ ಜನಗಳ ಭಾರಿ ಮಲ್ಲ ಪ್ರಶ್ನೆ ಇನಿ ಬಿಜೆಪಿ ದ ಅಪಪ್ರಚಾರದ ಮಿತ್ತುಂಡು ಇನಿ ಯಾನ್ ಪತ್ರಿಕೆ ತಗೊಂಡಿತ್ತೆ ಸುಳ್ಳು ಬಂಡ ಒಡೆಮಟ್ಟ ಪಾತಿರುವೇರು ಬಂಡಿನ ಎಂಗೆಲ್ಲ ಬಿಜೆಪಿ ದಗಳ ಕಲ್ಪೋಡು ಪತ್ರಿಕೆ ಉದಯವಾಣಿ ತೂವನಗ ಉದಯವಾಣಿ ಬೈದನೆ ಲಾಲಾಜಿ ಮೆಂಡನ್ ಒಂದು ಪ್ರಶ್ನೆ ಯಜಮಾಡಿಗೆ ವಿನಯ್ ಕುಮಾರ್ ಸೊರಕೆಯವರ ಕೊಡುಗೆ ಏನು ಯಜಮಾಡಿ ಬಂದರದ ಮೆರ್ನ ಕೊಡುಗೆ ಇಂಚಿನ ಮೇರೆ 10 ವರ್ಷ MLA ಆದಿತ್ಯರತ್ತ ಮೆರ್ನ ಕೊಡುಗೆ ಇಂಚಿನ ಪಣಾಡ್ತದ ವಿನಯ್ ಕುಮಾರ್ ಸೊರಕೆಯರ ನೇತೃತ್ವಡು ಯಜಮಾಡಿ ಬಂದವರೆಗೂ ಕರ್ನಾಟಕ ರಾಜ್ಯ ಸರ್ಕಾರದ ಶಿಫಾರಸು ಮಾಡ್ತದೆ ಎಂಕಲ್ ಕೇಂದ್ರ ಸರ್ಕಾರ ಕಡಪಿಡಿಯತ್ತ ಆ ಕೇಂದ್ರ ಸರ್ಕಾರದ ಅನುಮೋದನೆ ನೀನು ಮುಟ್ಟಲ್ಲ ಎಂಕಲಿಗೆ ಎತ್ತುಕೊರ್ರಾಂಡ ಓಲ್ಪೋಲ್ ನಮ್ಮ ಶೋಭಾ ಕರಂದಾಜಿ ಓಲ್ಪೊಂಡಲ್ಲ ಎಂಕಲ್ ಇಂಚತ್ತು ಪೇಪರ್ ತೂಂಡ ಯಡಿಯೂರಪ್ಪನ ಬರೀಟೆ ಮೇರ್ಲೇ ಅವು ಎಂಚಿನೇನು ಎಂಕಲಿಗೆ ಗೊತ್ತು ಯಡಿಯೂರಪ್ಪೆಲ್ಲ ಮೇರಲ್ಲ ಒಟ್ಟಿಗೆ ಎಪ್ಪುನಪ್ಪ ಅವು ಎಂಚಿನೇನು ಎಂಕಲಿಗೆ ಗೊತ್ತಿ ಮೇರೆ ಆರು ಪ್ರತಿ ವರ್ಷ ಒಂದೊಂದು ಕಡೆ ಉಂಟು ನಾನು ಒಂದು ವರ್ಷ ಯಶವಂತಪುರ ಡೋಸಿಯರ್ ಅಲ್ತಡಿ ಬತ್ತೇರಿ ಉಡುಪಿ ಡೋಸಿಯರ್ ನನ್ನ ಈ ಸತಿ ನನ್ನ ಉಡುಪಿ ಅಂತಾನೆ ಬರ್ಕತ್ತಿ ಜೀವನದ ನನ್ನ ಬೇತೆ ಕಾನ್ಸ್ಟಿಟ್ಯೂನ್ಸಿ ನಾಡೊಂದಿಲ್ಲ ಮರಣಿ ಅಂತ ಟ್ರೈ ಮಾಡ್ತಾರೆ ಅಲ್ಲ ತಿಕ್ಕೊಂಡ ಬೆಂಗಳೂರು ದಾಳ ತಿಕ್ಕೊಂಡ ಅಂತ ಬಾರಿ ಟ್ರೈ ಮಾಡ್ತಾರೆ ಸಿಕ್ಕಜಿ ಅನಂತಕುಮಾರ್ ಬುಡಿಜೇರು ಅಕ್ಕಲ್ಲ ಪಾರ್ಟಿ ತಗಲಿ ಬುಡಿಜೇರು ಇನ್ನಿಗಲಿ ತಿರುಗೊಂದೇ ಪ್ಲೇ ಬಂಡದು ಯಾನಕ್ಕೇಳುವೆ ಯಜಮಾಡಿ ಬಂದವರೆಗೂ ಕೇಂದ್ರ ಸರ್ಕಾರದ ಅನುಮೋದನೆ ನಿಗಲಿ ದೇಗೆ ಎತ್ಕೊಡ್ತಿದ್ದಾರೆ ಇದ ಮುಟ್ಟ ರಾಜ್ಯ ಸರ್ಕಾರ 5% ಪಾಡ್ರೆಗುಂಡು ಕೇಂದ್ರ ಸರ್ಕಾರ 50% ಪಾಡೋಡು ಎಂಕಲ್ ರಾಜ್ಯ ಸರ್ಕಾರದಲ್ಲಿ 50% ಐಕ ಅನುದಾನ ಕೊರ್ಪಿನೆಗೆ ಎಂಕಲ್ ಒಪ್ಪುದು ಕೇಂದ್ರಕ್ಕೂ ಎಂಕಲ್ ಶಿಫಾರಸು ಮಾಡ್ದ ಎಂಕಲ್ ಪಾಡ್ರೆ ತಯಾರಿಲ್ಲ ನಿಗಲ ಒಂಜಿ ಒಪ್ಪಿಗೆ ಪತ್ರ ಕೊರಲಿ ಆ ಒಪ್ಪಿಗೆ ಪತ್ರ ಬತ್ತಿನ ದಿನೊಟ್ಟುಡ್ಲಾಗೈತೆ ಎಂಕಲ್ ಮೂಲ ಕೆಲಸ ಮಲ್ಪೇರಿ ತಯಾರಾದಿತ್ತು ಕುಲ್ದಿತ್ತ ವಿನಯ್ ಕುಮಾರ್ ಸೊರಕೆರೆ ಮೀನುಗಾರರ ಒಂಜಿ ಲೀಡರ್ಶಿಪ್ ಪೂರಾ ಜನಕುಲಿನ ಲೆತ್ತಬಹುದು ಸಿದ್ದರಾಮಯ್ಯ ಪಂಡಿ ಕೂಡ್ಲೆ ಯಾರು ಮಲ್ತಿದ್ದೀರಾ ಪಣಡೆ ಲಾಲಾಜಿ ಮೆಂಡನ್ ಅಲ್ಲ ಬೈದೇರಿ ಸಿದ್ದರಾಮಯ್ಯ ಬೈದೇರಿ ಮಲ್ತು ಕೊಡ್ಲಿ ಎಂಕಲ್ ಶಿಫಾರಸ್ ಮಲ್ದಿದ್ದೇನಾ ದಾಗ ಇಂಚ ಸುಳ್ಳು ಮಣ್ಪಾರು ಎಂಕಲ್ ದಾಲ ಮಲ್ತಿಜೆ ಅಂತ ಮಣ್ಪೇರು ಖಾಲಿ ಗುದ್ದಲಿ ಪೂಜೆ ಮಾತ್ರ ಮಲ್ಪುನ ಏನು ಮಣ್ತು ಪಾಡ್ದೇರಿ ನೀ ಪೇಪರ್ ಅಲ್ಲ ಆ ಊರವ್ರ ಬಡಿ ಯಾನ ಸಾಧಾರಣ ಒಂಜಿ 10 ದಿನೊಟ್ಲಾಗೈತೆ ನಿಗಲ ಕ್ಷೇತ್ರ ತಿರ್ಗೊಂದಿಲ್ಲ ವಾ ಊರು ಪೋಣಲ್ಲ ಅಲ್ಲ ಕಾಂಕ್ರೀಟ್ ರಸ್ತೆ ಆಯ್ತು ಬ್ರಿಡ್ಜ್ ಅದು ಕುರುಡರಾಗಿದ್ದೀರಾ ಲಾಲಾಜಿ ಮೆಂಡನ್ರೇ ಕಣ್ಣಿತ್ತಿದ್ದು ಕುರುಡೇರಿ ಕಣ್ಣು ದಾಂತಿನ ಕುರುಡನೆ ಎಂತೆಲ್ಲ ಲೆತ್ತಂಬೋಲಿ ಆಯ್ ಬರ್ಪೆ ನಮ್ಮ ವೈತಂದ್ ಬಣ್ಣ ಬರ್ಪೆ ಕಣ್ಣು ಇತ್ತದು ಕುರುಡುತ್ತಾನೆ ಮಲ್ಪು ನಗಲು ಮಗುಲು
ಮೊಗಲೆ ತೋಜಿಜಿ ಎಂಕಲ ಅಭಿವೃದ್ಧಿ ಕಾರ್ಯ ಮೊಗಲಿಗೆ ತೋಜಿನೇ ಹೆಚ್ಚಿ ದಾಯಕ ಬಂಡ ಮೊಗಲ ಕಾಲುಡು ದಾನಿ ಅಭಿವೃದ್ಧಿ ಆಗ್ತೀನಿ ಮೊಗಲು ಬಂಡ್ರಿಗೆ ಮೊಗಲ ಬಂಡವಾಳ ಹೆಚ್ಚು ಮಗ ಬೇರೆ ಎಂಕಲ್ನ ಜನಕ್ಕಲು ಮೀನುಗಾರ ಜನಾಂಗ ಎಂಕಲ್ನ ಜನಕ್ಕಲು ಅನ್ಯಾಯ ಆಯ್ತು నేను ಅಂತೀನಿ ಯಾನ್ಗೇನು ಮೀನುಗಾರರ ಜನಾಂಗ ಅನ್ಯಾಯ ಮಲ್ದಿನಕ್ಕೆ ಏರಿ ಸ್ವಾಮಿ ನಿಕಲ್ನ ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರ ಮಲ್ದಿನ ಅನ್ಯಾಯ ಇನ್ನು ಮೀನುಗಾರರನ್ನಗಲು ಉಪಯೋಗ ಮಲ್ಪನ ಹಂಚಿತ್ತಿನ ಮೀನುಗಾರಿಕಾ ದೋಣಿಲೆಗೆ ಉಪಯೋಗ ಮಲ್ಪಂತಿನ ಡೀಸೆಲ್ ರೇಟ್ ಏರಿಸಾದು ಇನಿ ಐತ ಮಿತ್ತೆ ಕೂಡ GST ಬಾರ್ದು ಇನಿ ವಜ್ಜಿ ಮೀನುಗಾರಿಕಾ ದೋಣಿ ಪಟ್ಟಾಗಿ ಮೀನುಗಾರಿಕೆ ಪೋಣಿಂದಾಣ ಬರ್ಪಿನಿಂದ ಪೋದ್ ಬರ್ಪಿನಿಂದಾಣ ಏತ ದುಡ್ಡು ಬೂರು ಏನ್ ಮಾಡಿದ್ರೆ ಇಂಕಲ್ಲ ಅಶೋಕಣ್ಣ ಮುಲ್ಕುಲ್ದೇರ್ ಪಂಡ್ಲೆ ಅಶೋಕಣ್ಣ ಎಂಚ ಪುರೇಸುಂಡ ಇತ್ತದ ಒಂದು ಮೀನುಗಾರಿಕೆ ಪೂರೈಸು ಅವನ ಮೀನುಗಾರರಿಗೆ ನಿಗಲ್ ಮಲ್ದಿನ ಹೆಲ್ಪ್ ಎಂಜಿನ ಕನಿಷ್ಠ ಪಕ್ಷ ಮೀನುಗಾರರು ಬಳಸವನ ಹಂಚಿತ್ತಿನ ಒಂಜಿ ಡೀಸೆಲ್ ಮಿತ್ತದ ಎಂಕಲ್ ಸಬ್ಸಿಡಿ ಕೊಟ್ಟ ಆ ರೀತಿ ನಿಖಿಲ್ ಕೇಂದ್ರ ಸರ್ಕಾರದ ಅಬಕಾರಿ ನೀತಿನ ಸಡಿಲ ಮಲ್ತದ ಮೀನುಗಾರಿಕಾ ದೋಣಿಗೆ ಬಳಸಂಚಿತ್ತಿನ ಡೀಸೆಲ್ ಮಿತ್ತದ ಸಬ್ಸಿಡಿ ರೇಟ್ಲಾಗ ಎತ್ತುಪಾಡ್ದೋಲಿತ್ತಿನ ಅವೆಲ್ಲ ಮಲ್ಪಿರಿಗೆ ನಿಖಲ ಶೋಭಾ ಕರಂದಾಜೆಗಳ ಮನಸ್ಸಾತದೆ ಲಾಲಾಜಿ ರೆಗ್ಲ ಮನಸ್ಸಾತದೆ ಅವನ ನಿಖಲ್ ಮೀನುಗಾರನ ಬಗ್ಗೆ ನಿಖಲ್ ಎಂಚಿನ ಮಲ್ತಾರೆ ಬಣ್ಲೆ ಅವ್ವಾಳ ಬಣ್ಲೆ ಮೀನುಗಾರರಿಗೋಸ್ಕರ ಎಂಕಲ್ಲ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಂದಿನ ಕಾರ್ಯಕ್ರಮ ಯಾನ್ ಇನಿಯತ್ತು 20 ವರ್ಷದ ದುಂಬೆ ಯಾನ್ ಶಾಸಕರಾದಿ ಯಾನ್ ಶಾಸಕರಾದಿ ಇಪ್ಪನಗ ಪ್ರಥಮ ಬಾರಿಗೆ ಆಣಿ ಸಿದ್ದರಾಮಯ್ಯ ಅಪೋಸಿಷನ್ ಪಾರ್ಟಿ ಇದ್ದೀರಿ ಆರು ಈ ರಾಜ್ಯದ ಉಪಮುಖ್ಯಮಂತ್ರಿ ಆದಿಪ್ಪನಗ ಆರು ಆರ್ಥಿಕ ಸಚಿವರಾದಿಪ್ಪನಗ ಎಂಗಲ್ ಮೀನುಗಾರರನ್ನ ಪರವಾದ ಎಂಗಲ್ ಹೋರಾಟ ಮಲ್ತಿನದಾಗ ಆರು ಡೀಸೆಲ್ ತಮಿತ್ತು ಸಬ್ಸಿಡಿ ಘೋಷಣೆ ಮಲ್ತಿನ ಪ್ರಥಮ ಮುಖ್ಯಮಂತ್ರಿ ಎಂದು ಏನ್ ಪಂಡ್ರಿ ಹೆಮ್ಮೆಡು ಪಡೋದಿಲ್ಲ ಅಂತಾನೆ ಏರ್ ಸ್ವಾಮಿ ಕೆಲಸ ಮಲ್ದಿನಿ ಮೀನುಗಾರರಿಗೋಸ್ಕರ ಏರ್ ಕೆಲಸ ಮಲ್ದಾರೆ ಪಳ್ಳೆ ನಿಖಿಲ್ ಹಂಚಿನ ಮಲ್ದಾರೆ ಪಳ್ಳೆ ಮೀನುಗಾರರಿಗೋಸ್ಕರ ನಿಖಿಲ್ ಸಬ್ಸಿಡಿ ಕೊರಿಯಾರ ಕೇಂದ್ರ ಮಟ್ಟದ ದಲಾಳ ನಿಖಿಲ್ ಪ್ರಯೋಜನ ಮಲ್ತು ಕೊರಿಯಾರ ಇನಿ ಮೀನುಗಾರರು ಉಪಯೋಗಿಸಿನ ಯಾಂತ್ರೀಕೃತ ದೋಣಿದ ಆ ಮೆಷಿನರಿ ದಾನೆ ಉಂಡು ಅದ್ರ ಉಪಯೋಗ ಮಲ್ಪನ ಬಲೆ ದಾನೆ ಉಂಡು ಆ ಬಲದ ಮಿತ್ತು ನಿಖಿಲ್ 22% GST ಬಾಡಿಯಾರತ್ತ ಅವು ಎರ್ನ ತರದ್ದು ಮಿತ್ತು ಪೂರುಂಡು ದಯಗೋಸ್ಕರ ನಿಖಿಲ್ ಸುಳ್ಳು ಬಾತಿರುವರು ದಯಗೋಸ್ಕರ ನಿಖಲ ಕಾರ್ಯಕ್ರಮ ಎಂಚಿನ ಬಂಡ್ರೆ ನಿಖಲ್ ಆಪುಜಿ ಹಿಂದುತ್ವದ ಬಗ್ಗೆ ನಿಖಲ್ ಪಾಣ್ಪಾರು ಕೇಣಿಕುಡ್ಲ ಹಿಂದುತ್ವ ಬೇಕಾ ಬೇಡುವ ಅವನ ಈ ವರ್ಷ ಎಂಕಲಿ ಹಿಂದೂ ನಕಲತ್ತ ವಿನಯ್ ಕುಮಾರ್ ಸೊರಕೆರೆ ಹಿಂದೂ ಅತ್ತ ಹೋದ ಬಲೆ ಆ ಹಿರಿಯಡ್ಕೋಡು ಬರ್ತದೆ ಆ ವೀರಭದ್ರ ದೇವಸ್ಥಾನ ತೋಲಿ ಎಂಕಲ್ ಮರಕಲ್ಯಾರ್ನಾಗ ನಮ್ಮ ಹಚ್ಚಿದ್ದೀನಿ ಹಿರಿಯಡ್ಕ ವೀರಭದ್ರ ದೇವಸ್ಥಾನ ಬರ್ತದೆ ಗೊತ್ತಾಗ್ಬಿಡು 3 ಕೋಟಿ ರೂಪಾಯಿ ಗುಣ ಬರ್ತದೆ ಈ ಅದನ್ನ ಕ್ಷೇತ್ರ ವ್ಯಾಪ್ತಿ ಪುನ 37 ದೇವಸ್ಥಾನಗೂ ರಾಜ್ಯ ಸರ್ಕಾರದ 38 ಕೋಟಿ ರೂಪಾಯಿನ ಕೊಣತು ಬಾಡಿರತ್ತ ಆರು ಹಿಂದೂ ಆದ ಪಾಡ್ತೀರ ಬೇರೆನ ಆದ ಪಾಡ್ನಿ ಪೂರ ಸಮಾಜವನ್ನೆಲ್ಲ ಸಹಬಾಳ್ವೆಡು ಕೊಣೊಬ್ಬರು ಹಂಚಿತ್ತಿನ ಕಾಂಗ್ರೆಸ್ ಪಕ್ಷ ಎಂಕಲ್ ಎರೆಕಿಲ ತಾರತಮ್ಯ ಮಲ್ಪುನಕ್ಲಿ ಎಂಕಲತ್ತು ಹಿಂದುತ್ವ ಪಂಪಿನ ಎಂಕಲ್ ಪೂರ ಏರ್ ಸ್ವಾಮಿ ತುಲೆ ಎನ್ನ ತಲೆಟು ನಾಮ ಉಂಡು ತುಲೆ ಅವು ಯಾನ್ ಆಪಲ ಈ ಕೆಂಪು ನಾಮ ಬುಡುಕುಜಿ ದ್ಯಾಗ ಬಣ್ಣ ಒಂದು ಅಂಬಲ್ಪಾಡಿ ಮಾಕಾಳಿ ಅಮ್ಮನ ಕುಂಕುಮ ಶುಕ್ರವಾರ ಪೋದು ಅವು ಕೊಣತ್ತದೆ ಅವೇನು ತಲೆಟು ದೀದು ಅವಳ ಬಗ್ಗೆ ಕಟ್ಟಿದು ಕಿಶೆಟ್ ದೀವ ಮೀನ್ ಐಕಲಾಪುರ ಬಂದೋಬಸ್ತು ಉಂಟು ನೆತ್ತವಲ್ಲ ಕಿಶೆಟ್ ಇಂಚ ದೀವ ಮೀನ್ ದ್ಯಾಪಣ್ಣತೆ ಧೈರ್ಯ ಬರ್ಕೊಂಡು ಅಮ್ಮನ ಪ್ರಸಾದ ಅನ್ಕೊಂಡು ಅವನ ಎಂಕಲ್ ಹಿಂದೂ ಅತ್ತ ಪುಲ್ಲರ ಕಾಂಡೆಲ್ಲ ಕೊಂದು ಎಂಕಲ್ ಕೃಷ್ಣ ಮಠಕ್ಕೆ ಎಂಕಲ್ ಗೋಪಿನಕ್ಲಿ ಎಂಕಲ್ ಹಿಂದೂ ಅತ್ತ ಎಂಕಲ ಅಪ್ಪೆ ಅಮ್ಮೆ ಕಲ್ಪಾದಿನ ಸಂಸ್ಕಾರ ನಿಖಿಲ್ ಹಿಂದುತ್ವ ಕಲ್ಪವನ್ನು ಬಡ್ತಿ ಎನ್ನ ಅಪ್ಪೆ ಎಂಕ ಕಲ್ಪಾದಿಂದಾನೆ ಬಂಡ ಪುಲ್ಲರ ಕಾಂಡೆಲ್ಲ ಕೈ ಕೂಡ್ಲೆ ಮಗ ಕೈಕಾರ್ ತೆಗೆದು ಮೀದು ಬತ್ತದು ತುಳಸಿ ಕಟ್ಟೆಗೆ ಆಯ್ನ ಪ್ರದಕ್ಷಿಣೆ ಪಾಡ್ಲ ಅನ್ಮನೋದಿತ್ತೆ ಯಾನ್ ತುಳಸಿ ಕಟ್ಟೆಗೆ ಆಯ್ನ ಪ್ರದಕ್ಷಿಣೆ ಪಾಡು ಅವಳ ಬಕ್ಕ ಸಂಧ್ಯಾ ವಂದನೆ ಮಲ್ಪಲ ಮಗ ಅನ್ಮಾಡು ಸಂಧ್ಯಾ ವಂದನದ ಪುಸ್ತಕನ ಕಳ್ಕೊಂಡದು ಓದ್ಕೊಂಡಿತ್ತೆ ಭಯ ಅವನಗ ಸೂರ್ಯಾಸ್ತ ಅವನಗ ಕೈಕಾರ್ ತೆಗೆದು ಬೊಲ್ಪು ಬತ್ತಲ್ಲ ಮಗ ಒಂದು ಹಿಂದುತ್ವ ಅತ್ತ ಒಂದು ಹಿಂದೂ ಸಂಸ್ಕಾರ ಅತ್ತ ಎಂಗೆಲ್ಲ ಅಪ್ಪೆ ಅಮ್ಮೆ ಕಲ್ಪಾದಿನ ಚಿತ್ತಿನ ಹಿಂದುತ್ವ ನಿಗಲ ಡೋಂಗಿ ಹಿಂದುತ್ವ ಅತ್ತ ಭಾರತೀಯ ಜನತಾ ಪಕ್ಷದಾಗಲೇ
ನಿಕಲ ಒಂಜಿ ಪಕ್ಷನೇ ಅತ್ತು ನಿಕಲಿಗೆ ಬೆತ್ತ ಟಿಪ್ಪುನ ಕ್ಲಿಯರ್ ಬಂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿಂದೂ ರಾಷ್ಟ್ರ ಕಟ್ಟುವೆ ಅಂತ ಬಂಡದು ಹಿಂದುತ್ವ ಬಂಡದು ನಮ್ಮ ಜವಳನ್ನಗಲೇನು ಪೂರ ಮೋಸ ಮಾಡ್ತದೆ ಸತ್ಯನಾರಾಯಣ ಕಥೆ ಪೂಜೆ ಸಾರ್ವಜನಿಕ ಸತ್ಯನಾರಾಯಣ ಕಥೆ ಪೂಜೆ ಆ ಸತ್ಯನಾರಾಯಣ ಕಥೆ ಪೂಜೆ ಅಂದು ಬಂಡದು ಎಂಕಲ್ ಪೂರಕ್ಕೆಲ್ಲ ಪಾಪ ಪೂರ ಪೊಂಜೋಲ್ ಗಿಂಜೋಲ್ ಪೂರ ಹೋಂಡ ಆಕಲೆ ಪೂರ ಕೇಸರಿ ಮೊಗಲೆ ಕೆಲಸ ಇಂಜಿನ ಹೊಂಡ ಆಗಲೇ ಕೇಸರಿ ಶಾಲ್ ಬಾಡ್ ನಾವು ಆಂಡ್ ಅವು ಪೂರ ಆಂಡ್ ಬೊಕ್ಕೊಂದಿನ ಬತ್ತೇರು ಎಂಕಲು ಶ್ರೀರಾಮ ಮಂದಿರವನ್ನು ಕಟ್ಟೋಡು ಅಯೋಧ್ಯೆಡು ಪ್ರತಿಯೊಂದು ಇಲ್ಲದ್ದು ಒಂಜಿ ಇಟ್ಟಿಗೆ ತುಂಬುದು ಪಕ್ಕಮಲ್ಲೇ ಬಂಡೆ ಒಂದು 8 ವರ್ಷ ಅಂಡು ಸ್ವಾಮಿ ಬಂಡದೆ ಪೊಯ್ಸತ್ತಿ ನಿಖಿಲ್ ಒಂದೇನೆ ಬಂಡದ ಬೈತಿನತ್ತ ಪೂರ ಇಲ್ಲಡು ಒಂಜೊಂದು ಇಟ್ಟಿಗೆ ಸಂಗ್ರಹ ಆಣತ್ತ ಪ್ರತಿ ದೇವಸ್ಥಾನಡು ಮೆರವಣಿಗೆ ಆ ಇಟ್ಟಿಗೆ ಬಸ್ ಒಂದು ತರಟಿದಿ ಒಂದು ಎಂಕಲ್ ಪೂರ ಪೋದನಿಗೆಲ್ಲ ಕೊರಿಯತ್ತ ಇಟ್ಟಿಗೆ ದೊಡ್ಡ ದುಡ್ಡುಲ್ಲ ಗೊತ್ತಿತ್ತ ದುಡ್ಡು ಬಡೆ ಬೋಣಿಂದ ಗೊತ್ತಿಜ್ಜಿ ಮಗನ ಹಿಂದೂ ವಿಶ್ವ ಹಿಂದೂ ಪರಿಷತ್ತಲ್ಲಿ ಇಂಜಿನ ಮಾಡ್ತಿರೋದು ಗೊತ್ತಿಜ್ಜಿ ದುಡ್ಡುದಿಂದ ಬಾಡಿಯರು ಕೋಡ್ ಇಟ್ಟಿಗೆ ಬತ್ತೊಂಬತ್ತಿನ ಒಡೆ ಬೋಣ ದಕ್ಕದೇರೆಲ್ಲ ಗೊತ್ತಿಜ್ಜಿ ಅವು ಅಡೆಗೆ ಅಯೋಧ್ಯೆಗೆ ಮುಟ್ಟದಿನೇ ಅಜ್ಜಿ ಅವು ಇತ್ತ ಅಧಿಕಾರ ಪೋಯಿ ಸತ್ಯ ಅಧಿಕಾರ ಬಂದಾಗ ಬಂಡೇರಿ ಎಂಕಲ್ ರಾಮ ಮಂದಿರ ಕಟ್ಟುವ ಇತ್ತ ಕೂಡ ಬಂದ್ಪೇರು ಕೂಡ ರಾಮ ಮಂದಿರಗೆ ಅಲ್ಲಿ ಉತ್ತರ ಪ್ರದೇಶಲ್ಲ ಮೊದಲ ಸರ್ಕಾರ ಬರ್ತದೆ ಕೇಂದ್ರಲ್ಲ ಮೊದಲ ಸರ್ಕಾರ ಬರ್ತದೆ ಅಪ್ಪಣ ರಾಮ ಮಂದಿರ ಇದೆ ಕಟ್ಟಿದ್ದೀರಿ ಸ್ವಾಮಿ ಲಾಲಾಜಿಯರೇ ಓಲಂಡೇರಿನ ಹಿಂದುತ್ವ ನಿಕಲ ಈ ಡೋಂಗಿ ಹಿಂದುತ್ವಗೋಸ್ಕರ ಜನಕುಲೇನು ಇಂಕ ಲಕ ಪಾಡುವ ಉನೇನು ಪೂರ ಜನಕುಲು ನಂಬುಜೇರು ನಿಕಲ ಜಾತಿದ ವಿಷಯ ಬಂಡಲ್ಲ ಜನಕುಲು ನಂಬುಜೇರು ఆయన ಹೇಳ್ದಾರ ನಮ್ಮ ಕಟ್ಟುನಿಟ್ಟಾದ ನಮ್ಮ ಏತು ಸಾಧ್ಯ ಉಂಡ ಆತ ಮೊದಲ ಡೋಂಗಿ ಸಾಚತನನ್ನು ಆಗಲಿನ ಜನಕುಲಿಗೆ ಬುಡ್ಪಾತ್ವಾಜ ಪೌಡ ಹಾಕೊಂಡು ಸರ್ಕಾರ ಬರುಡು ಬಂದಿದೆ ಮೊದಲು ದಾಂತಿನ ಮಲ್ತದೆ ಕರ್ನಾಟಕ ರಾಜ್ಯದ ಜನತೆ ಒಂಜಿ ಸತಿ ಮೋಸ ಆದ ಮೊದಲಿಗೆ ಬಹುಮತ ಕೊರಿಯರುತ್ತ ಮೇರ್ಲ ಒಂಜಿ MLA ಆಯಿರತ್ತೆ ಮುಲ್ದುಡ್ದು ಮೇಲ್ನೊಟ್ಟಿಗೆ ಯಡಿಯೂರಪ್ಪರೆಲ್ಲ ಮುಖ್ಯಮಂತ್ರಿ ಆಯಿರತ್ತೆ ಯಡಿಯೂರಪ್ಪರು ಮುಖ್ಯಮಂತ್ರಿ ಆದಿತ್ತಿನಾರು ಸುಭದ್ರ ಸರ್ಕಾರ ಕೊಡ್ತೇವೆ ನಾವು ಓಲಂಡು ಸ್ವಾಮಿ ಸುಭದ್ರ ಸರ್ಕಾರ ಈ ದೇಶದ ಇತಿಹಾಸಡು ಒಂಜಿ ಮುಖ್ಯಮಂತ್ರಿ ఆయనే ರಾಜೀನಾಮೆ ಕೊಡ್ತು ಆವಿಡ ಪಕ್ಕ ఆయన ತಿರ್ತದೆ ఆయన ಮುಖ್ಯಮಂತ್ರಿ ಮಲ್ತದೆ ఆయనల్లు ಕುಲ್ಲಪಾದ ఆయనే ಈ ರಾಜೀನಾಮೆ ಕೊತ್ತಿನ ಯಡಿಯೂರಪ್ಪನ ಕೊಣೋದು ಜೈಲಿ ಪಾಟ್ನಿಂದ ಒಂದೆರಡು ಮತ್ತದ ಸೇಮ್ ಇಂಚಿನೊಂಡು ಸ್ವಾಮಿ ಲಾಲಾಜಿಯರೇ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರೇ ನಿಗಲ್ನ ಯಡಿಯೂರಪ್ಪರೇನೆ ಜೈಲಿಗೆ ಎಂಕಲ್ ಬಾಡ್ನಿ ಹತ್ತು ಸ್ವಾಮಿ ನಿಗಲ್ನ ಭಾರತೀಯ ಜನತಾ ಪಕ್ಷದ ಸರ್ಕಾರನೇ ಪಾಡ್ನಿ ಸದಾನಂದ ಗೌಡ್ರೇ ಪಾಡ್ನಿ ಎಂಕಲ್ ಬಾಡ್ನಿ ಹತ್ತು ಯಡಿಯೂರಪ್ಪರು 21 ದಿನ ಜೈಲಿಡಕೊಳ್ಳೋದು ಪಿದಾಯ್ ಬತ್ತಿರತ್ತ ಪಿದಾಯ್ ಬತ್ತಿನ ಹೇಳ್ಬಕ್ಕ ಆದ್ರೆ ಸದಾನಂದ ಗೌಡನ ತಿರ್ತದ ಚಪಡ ಇಂದೇಗಿ ಪಂಡ್ಲಿ ಓ ಈ ಎನನಿ ಯಾನ್ ನಿನ್ನನ್ನು ಮುಖ್ಯಮಂತ್ರಿ ಮಲ್ತೆ ಈ ಎನನ ಜೈಲು ಬಾಡಿ ಅತ್ತ ಅಂದ್ಬಂಡದು ಒಕ್ಕಡೆ ಮುಖ್ಯಮಂತ್ರಿ ಅವನ ತಗೋಡು ಸದಾನಂದ ಗೌಡನ ಫೋಸು ಇನ್ಶರ್ಟ್ ಮಲ್ತದೆ ಆರು ಯಾಪಲ್ಲ ಇನ್ಶರ್ಟ್ ಮಂದಿನ ತೂತಿದ್ದೆ ಯಾರು ಮುಖ್ಯಮಂತ್ರಿ ಆಪಿನ ದಿನ ತನಿ ಅಂತೂತ ಇನ್ಶರ್ಟ್ ಮಲ್ತದೆ ಫುಲ್ ಪಾಡಂದ ಯಾರು ಮುಖ್ಯಮಂತ್ರಿ ಬಣ್ಣ ಗೊತ್ತೀರಿ ನಾಳೆ ದಿನ ಮೇರೆ ಯಡಿಯೂರಪ್ಪರು ಬಿದೆ ಬತ್ತೀನಿ ತಿರ್ಚಪ್ಪ ಏನಂದು ಮುಖ್ಯಮಂತ್ರಿ ಮಾಡ್ತಿದ್ದು ಏನನ್ ಜೈಲು ಬಾಡಿಯಾನಿ ತಿರ್ಚಪ್ಪ ಕುಡೋರೇನು ಮುಖ್ಯಮಂತ್ರಿ ಮಾಡ್ತೀರಿ ಮೂಜಿ ಮುಖ್ಯಮಂತ್ರಿ ಎಂತುಯ ಮಲೇಜ್ ಮುಖ್ಯಮಂತ್ರಿ ನಾವಷ್ಟೇ ಹಂಚಾಣ ಓರಿದಿನ ಮಂತ್ರಿ ನಕಲಿಯರು ಲಾಲಾಜಿಯರು ಮಾತ್ರ ಪಾಪ ಅರೆ ತೂಯಿಜರದಾನೆ ಆ ವಿಡಿಯೋ ಪೂರ ಅರೆ ಒಂಚೂರು ಮತ್ತೆ ದೂರ ಹುಡುಕೋದೊಂದಿತ್ತೇರದಾನೆ ಮೂಜಿ ಜನ ಮಂತ್ರಿ ನಕಲು ವಿಡಿಯೋ ತುಯರತ್ತ ವಿಧಾನಸಭೆ ತೊಲಾಡು ಎಂಕಲು ವಿಧಾನಸಭೆ ಬಣ್ಣ ಪವಿತ್ರವಾದ ಯಾನ ಒಂದು 10 ವರ್ಷ ವಿಧಾನಸಭೆದ ಮುಟ್ಲು ಮಿಟ್ಟದೆ ವಿಧಾನಸಭೆ ಬಂಡ ಎಂಕಲು ಉಲಾಯ್ ಪೋಡೆಂದ ಎಂಕಲು ನೆಲಗೂ ಮುಟ್ಲುಗೂ ನಮಸ್ಕಾರ ಮತ್ತು ಉಲಾಯ್ ಪೋಂದಿಟ್ಟ ಎಂಕಲೆ ಬಂಗಾರಪ್ಪ ಲೀಡರ್ ಆಗುತ್ತೆ ಎಂಕಲೆ ಬಣೊಂದಿತ್ತೇನೆ ವಿಧಾನಸಭೆದ ಉಲಾಯ್ಡ್ ಒಂಜಿ ಪ್ರತಿಭಾವಂತ ಶಾಸಕರ ಉಂಡ 11 ಗಂಟೆಗೆ ಸಭೆ ಹಾಕೊಂಡು 10:55ಗೆ ವಿಧಾನಸಭೆ ಉಲಾಯ್ಡ್ ಕೊಡು ಅಂತೆ ಪ್ರತಿದಿನ ಎಂಕಲಿಗೆ 5 ಪ್ರಶ್ನೆ ಕೇಳೋ ಅವಕಾಶ ಇರ್ತೇನೆ ಪ್ರತಿದಿನ ಎಂಕಲ್ 5 ಪ್ರಶ್ನೆ ಕೇಳೋನಿತ್ತ 11 ಗಂಟೆ ಹೋಯ್ನಕಲು ಬಯ್ಯಗೆ ರಾತ್ರಿಗೆ 10 ಗಂಟೆ 16 ಗಂಟೆ ಆನೆಲ್ಲ ವಿಧಾನಸಭೆದ ಚರ್ಚೆ ಅವಧಿ ಎಂಕಲ ಹಾಜರಿ ಕೊಡಿ
ಲಾಲಾಜಿಯರ ಈ ಏತ್ ಚರ್ಚೆಗಳು ಭಾಗವಹಿಸಾದ್ರು ಪಣ್ಯದಕ್ಕೂ ಎಂಕಲ ವಿನಯ್ ಕುಮಾರ್ ಸೊರಕೆರೆ ಎಲ್ಲ ಮಸ್ತ್ ಚರ್ಚೆ ಮಾಡಿದ್ರಿ ಅಂತೂತ ಈ ಏತ್ ಚರ್ಚೆಗಳು ಭಾಗವಹಿಸ ಈ ಏತ್ ಕಾಪು ಕ್ಷೇತ್ರದ ಬಗ್ಗೆ ವಿಧಾನಸಭೆದಲ್ಲಿ ಪಾತೇರಿಯ ಈ ಏತ್ ಎಂಕಲ ಮೀನುಗಾರ ಸಮಾಜದ ಬಗ್ಗೆ ಮದಿನ ಭಾಷಣ ಮಾಡಲೆ ಎಂಚಿನ ಮಾಡ್ತಾರೆ ಪಂಡ್ಲೆ ನೆಕ್ ಪೂರ ನಿಖಿಲ ಆಗ ಆರು ಉತ್ತರ ಕೊರಡು ಎಂಕಲ ಆತ ಪವಿತ್ರವಾದಿತ್ತಿನ ಚಿತ್ತಿನ ಆ ವಿಧಾನಸಭೆನ ಅವನ್ ಹಾಲ್ ಮಲ್ತು ಬಿಡಿಯರ್ ಆಯ್ತಾ ಮರ್ಯಾದೆ ಹಾಲ್ ಮಲ್ತು ಬಿಡಿಯರ್ ಮಂತ್ರಿ ನಾಯನಕಲ್ ಶಾಸಕರಾಯನಕಲ್ ವಿಧಾನಸಭೆದ ಉಲೈಡ್ ಅಶ್ಲೀಲ ವಿಡಿಯೋ ತೂಪೇರಿಂದಾಣ ನೆತ್ತ ಮಿತ್ತು ಘನತೆ ಗೌರವ ಗಾಂಭೀರ್ಯ ಎಂಚ ಮಲ್ತೇನೆ ಮಕ್ಕಳು ಇನಿ ಮಕ್ಕಳ ಸರ್ಕಾರ ಮಕ್ಕಳ ವಿಧಾನಸಭೆ ನಡಪನಗ ವಿಧಾನಸಭೆದ ಉಲೈಡ್ 10 ಜನ 15 ಜನ MLA ನಕಲ್ ಉಲಾಡಿಪ್ಪನು ವಿರೋಧ ಪಕ್ಷದ ಕುಲ್ಲ ತಿಪ್ಪನಗ ಮೊಕಲ ಸಭೆ ಖಾಲಿ ಒಡೆ ಪೋಂದಿತ್ತೇರು ಯಾನ್ ಈ ಪ್ರಶ್ನೆ ದೇಗ ಪಂಡ ಜನಕ್ಕುಲೆಗೂ ಗೊತ್ತಾವಡು ಮೊಕಲ ಡೋಂಗಿತನ ಮೊಗಲು ವಿಧಾನಸಭೆ ವಿಧಾನ ಮಲ್ತಾರೆ ಇನಿ ಕೇಂದ್ರಡು ಪಾರ್ಲಿಮೆಂಟ್ ಅವನಗ ಮೋದಿಯರು ಪಕ್ಕಕ್ಕೆ ಬರ್ಕು ಚೇರು ಮೋದಿಯರು ಪಾರ್ಲಿಮೆಂಟ್ ಎದುರಿಸಾರೆ ಪುಕ್ಕೆ ಬಂಡ ಪುಕ್ಕೆ ನರ ಪುಕ್ಕೆ ಏರು ನಮ್ಮ ವಿರೋಧ ಪಕ್ಷದ ನಾಯಕರಾಯನ ಮಲ್ಲಿಕಾರ್ಜುನ ಖರ್ಗೆ ಕೇಂದ್ರ ಪ್ರಶ್ನೆಗೆ ಮಗಳು ಉತ್ತರ ಕೊರ್ಪು ಜೇರು ಮಗಳು ಕೊರ್ಪಿನೇ ಉತ್ತರನೇ ಬೇತೆ ಎಂಗಿಲ್ ಕೇಂದ್ರ ಪ್ರಶ್ನೆನೇ ಬೇತೆ ಇನಿಕ್ಲ ಲಾಲಾಜಿಯರು ಇನಿ ಹೆಂಚಿನ ಪ್ರಶ್ನೆ ಉದಯವಾಣಿ ಪತ್ರಿಕೆಯಲ್ಲಿ ಪೂರ ಕೊಡ್ತಾರೆ ಐಕ್ಯಾನ ಪ್ರಶ್ನೆಗೆ ನೀನು ಸುರುಟು ಉತ್ತರ ಕೊರಡು ಯಜಮಾಡಿ ಕೋಡಿ ಬಂದರಿಗೂ ಭಾರತೀಯ ಜನತಾ ಪಕ್ಷದ ಕೊಡುಗೆ ನಾನು ಅಡಿಗೆ ಯಜಮಾಡಿ ಬಂದರಿಗೂ ಕೇಂದ್ರ ಸರ್ಕಾರದ ಅನುಮೋದನಾ ಪತ್ರ ದೇಕೊಡರೆ ಆತ ಈ ಕ್ಷೇತ್ರಡು ಪಾರ್ಲಿಮೆಂಟ್ ಸದಸ್ಯರಾದ ಓಟಿಗೆ ತಂಪೋದಿನಾರು ವಾವು ರೂಪದ ಕುಲ್ದೇರು ಮುಂದಿನಿಗೂ ನಮ್ಮ ಕೇಳುಡು ಯಾನು ನನ್ನ ಹೆಚ್ಚು ಪಾತ್ರ ರುಜಿ ದಯಪಂಡ ಮಸ್ತ್ ಜನ ಮೂಲು ಪಾತ್ರನಗಲು ನಮ್ಮ ಭಾರಿ ಶೋಕದ ಯಾನು ಕೊಡ ಹಿರಿಯರು ಕೊಡುತ್ತೆ ಹೆಂಗೆಲ್ಲ ಉತ್ತರ ಪ್ರದೇಶದ ಲೀಡರ್ ಯಾರು ಸಂಸತ್ ಸದಸ್ಯರು ಏನು ರಾಜ್ ಬಬ್ಬರ್ ಸಾಹೇಬರು ಯಾನೆಣ್ಣಿಯ ಮೇರು ಫಿಲ್ಮ್ ಆಕ್ಟರ್ ಹೆಂಚಿನ ಪಾತಿರುವರು ದಾನೆ ಅಂತ ಬಂದದ್ದು ಇನ್ನೊಂದಿತ್ತೆ ಕೊಡ ಒಂಜಿ ಭಾಷಣ ಮಲ್ದೇರು ರಾಜಕೀಯ ಭಾಷಣ ಬಂಡ ರಾಜ್ ಬಬ್ಬರ್ನ ಭಾಷಣ 10 ಫುಲ್ ಗಂಟೆ ಭಾಷಣ ಮಲ್ದೇರು ದಿನನಿತ್ಯ ನಡಪು ನಂಚಿತ್ತಿನ ದೈನಂದಿನ ಉತ್ತರ ಪ್ರದೇಶದ ಆಪು ನಂಚಿತ್ತಿನ ಘಟನೆಯನ್ನು ಆರು ವಿವರಿಸಾದ ಪಾತಿರ್ತಾರೆ ಇನ್ನು ಯಾರು ಬರ್ತದೆ ಅವನೇ ಪಣ್ಪೇರು ಗುಲಾಂ ನಬಿ ಆಜಾದ್ಲ ಆರ್ಲ ಬರೋದಿಲ್ಲೇರಿ ಆರ್ಲ ಇತ್ತ ಬಗ್ಗೆ ಸವಿವರವಾದ ಪಾತಿರುವೇರು ಎನ್ನ ಪಾತ್ರ ಯಾನು ಮುಗಿಪಾಡು ತುಂಬು ಈಗ ವಿನಯಣ್ಣನ ಬಗ್ಗೆ ಯಾನು ಒಂಜಿ 2 ಪಾತ್ರ ಪನ್ನೋಡಿ ಅಪ್ಪ ಯಾನ್ಲ ವಿನಯ ಇರಲ್ಲ ಆರು ಪಾರ್ಲಿಮೆಂಟ್ ಸದಸ್ಯರೇ ಯಾನು MLA ಆದಿತ್ತು ಎಂಗಿಲ್ ಇರುವೇರು ಮೆಗ್ಗೆ ಪಲ ಇಲ್ಲಕ್ಕ ಎಂಗಿಲ್ ಕೆಲಸ ಮಾಡ್ತಂದಿದ್ದ ಎಂಗಿಲ್ ಇರುವೇರೆಗ್ಲ ಕೋಟಿ ಚೆನ್ನೈರು ಎಂದು ಕುದರಿತ್ತು ನಾನು ಇಡ್ಲಾಗ ಅವೇನು ಇನಿ ಮುಟ್ಟಲ್ಲ ಎಂಗಿಲ್ ಒರಿಪೊಂದು ಬೈದ ಅಂಚ ಮೇರ್ನ ಚುನಾವಣೆ ಆಗಿ ಕೂಡಲೇ ಯಾನು ಅರ್ನೊಟ್ಟಿಗೆ ಸೇರಿದು ಅರ್ನ ಕ್ಷೇತ್ರ ವ್ಯಾಪ್ತಿ ಅಂತ ಯಾನು ಪೋಂದಿಲ್ಲ ಕೋಡೆ ಎಂಕೆಲ್ಲ ಲಾಲಾಜಿ ಮೆಂಡನ ಒಂಜಿ ಜನ ಎಂಕ್ ಒಂಜಿ ಮೆಸೇಜ್ ಮಾಡ್ಬೇಕು ಅಂಕಲ್ ಅರೆ ಎಂಕೆಲ್ಲ ಸಂಬಂಧ ಲಾಲಾಜಿ ಭಾರಿ ಕೈತಲ್ಲ ಮುಟ್ಟದ ಸಂಬಂಧ ಅಲ್ಲ ದೂರದ ಎಂಕೆಲ್ಲ ಲಾಲಾಜಿ ಎಂಕೆಲ್ಲ ಮುಟ್ಟದ ಸಂಬಂಧ ಆವಡು ಏರೇ ಆವಡು ಕಾಂಗ್ರೆಸ್ ಪಕ್ಕ ಬಿಜೆಪಿ ಬಣ್ಣಕ ಬಿಜೆಪಿ ಕಾಂಗ್ರೆಸ್ ಆತೆ ಐಟು ಸಂಬಂಧ ಗಿಂಬಂಧದಾಗ ಆರ್ಬೇಕು ಅಂಕಲ್ ಇರಗೆ ಒಂಜಿ ಹುಡುಗಿ ಅವು ಏರನ್ಯ ಬಣ್ಪೂಜಿ ಪಕ್ಕಡಿದೆ ಲಾಲಾಜಿಯನ್ನು ಮರ್ಯಾದೆ ಪೂರ ಪೋಪುಂಡು ಇಟ್ಟು ಪೂರಲ್ಲ ಪೋಪುಂಡು ಆ ಹೆಂಗೆ ಮೆಸೇಜ್ ಮಾಡಿ ಅಂಕಲ್ ಈ ಸುನಿ ವಿನಯ್ ಕುಮಾರ್ ಸೊರಕೆರ್ನೊಟ್ಟಿಗೂ ಭಾರಿ ಚುನಾವಣಾ ಪ್ರಚಾರ ಪೋಂದಿಲ್ಲರತ್ತ ಜನಕ್ಕೂ ಎಂಚಿನ ಅಂತಾರೆ ಗೊತ್ತುಂಡೆ ವಿನಯ್ ಕುಮಾರ್ ಸೊರಕೆರ್ ಈರೇ ದುಡ್ಡು ಕೊಡ್ತಾರೆ ಗೆತ್ತ ಅವನ ಮಗಳು ವಾದ ಹುಟ್ಟದ ಆಳತೇಡಿ ಎಂಕಲಿನ ಲಪ್ಪರೆ ಬಿದ್ದಾಡ್ತೇನೆ ಮಗಳು ದುಡ್ಡು ಎಂಗೆ ವಿನಯಣ್ಣಗೆತ್ತ ನೋಡಿ ನನ್ನ ದುಡ್ಡುದೇ ಆಯ್ತ ನಮ್ಮ ಪೇರು ರಾಮಪ್ಪ ತಿಮ್ಮಪ್ಪೇರು ಏನು ಕೊಟ್ಟಿದ್ದೀನಿ ರಡ್ಡು ಮಾಲಿಗೆ ಇಲ್ಲಾಡು ಕೊಟ್ಟಿದ್ದೀನಿ ಎಂಕೆ ನಿಗಲ್ಲಕ ಬಡತನೋಡು ಕೊಟ್ಟಿದ್ದೀನಿ ಯಾಕಲತ್ತೆ ನಿಗಲ್ಲಕ ಅವಶ್ಯಕತೆ ಉಂಡು ಮುರಡೊಂದು ಇತ್ತೇರು ಪೂರ ಗಡಟ್ಲ ಎಂಜಿನ ಮುರಡೊಂದು ಇತ್ತೇರು ಅಯ್ಯೋ ಏನಡ ದೊಡ್ಡಿಜ್ಜಿ ಏನು ಮಾಡಿದೆ ಬೊಕ್ಕ ಪಂಪು ಪಾಡ್ದು RSS ತಗಲಿ ಎಂಕಲ್ ದುಡ್ಡು ಕೊರಪ ಇರುವಂತಲೇ ಬಂಡಿ ಬೊಕ್ಕ ಸರ್ತಾರೆ ಇದೊಂದು 10 ಕೋಟಿ ಬರುವವರೆಗೆ ದಾರ ತೊಂದರೆ ಐತಿ 21 ರಾಜ್ಯ ಮೊಗಲ ಬಿಜೆಪಿದ ಕೈಟ್ ಉಂಡತ್ತೆ ಕೇಂದ್ರ ಸರ್ಕಾರದ 21 ರಾಜ್ಯ 7 ಕೋಟಿ ರೂಪಾಯಿ ಎಂಚಕೊಣರು ರೂಪಾಯಿ ಎಂದು ಗೊತ್ತುಜಿ ಎಂಕಲ್ಲಾಗೆಲ್ಲ ಪೂರ ರೈಡ್ ಪೂರ ಎಂಕಲ್ಲ MLA ನಕಲ್ಲ ಯಾರಿಗೆ ವಿನಯರ್ನ ಸ್ನೇಹಿತರು ಯಾರು ಇಲ್ಲರು ಆಗಲ್ಲ ಇಲ್ಲ ಪೂರ ರೈಡ್ ಮಾಡ್ಕೊಂಡು ಹೆಂಗೆ ನಾಚಿಕೆ ಹಾಕೊಂಡು ಬಂದ್ರೆಗೆ ಕೋಡೆ ಎಂಕಲ್ಲ ವಿನಯ್ ಕುಮಾರ್ ಸೊರಕೆರ್ನ PA ಅಶೋಕರು ಇಲ್ಲರು
ಅನ್ನ ಇಲ್ಲಾಗಲ ರೈಡಿಗೆ ಇಂಚಿನ ಪಣ್ಣೋಡು ಮುಗಲಿಗೆ ದಾರಿ ಮರಲು ಶುರುವಾತಿನಿಂದ ಎಂಕಲೆ ಅರ್ಥ ಪೂಜಿ ಅಶೋಕ್ಯರ ಪಾಪ ಮೂರು ಉಸಿದಿರ್ತಿಲ್ಲ ಯಾರು ಎದುರುಡಿ ಅಲ್ಲ ದಗಲ್ಬಾಜಿ ಮಲ್ಪುನೇರ ನಿಗಲೆ ಗೊತ್ತುಂಟು ಅದರ ಒಂಜಿ ಶಬ್ದ ಜಾಸ್ತಿ ಬಂಡ ಅದು ನೀವು ಸಾಹೇಬ್ರ ಹತ್ರ ಕೇಳಿ ನನಗೆ ಹೇಳಿ ಬಂದಿನ ಜನ ಅನ್ನ ಇಲ್ಲಾಗ ಮಗಳು 7 ಜನ 100 ಜನ ಪೊಲೀಸ್ ತಗಲ್ ಹೋಗ್ಬಿನಿ ಅವಳ ಸುತ್ತ ಕವರ್ ಮಾಡಿದೀನಿ ಫಸ್ಟ್ ಸುತ್ತ ಕವರ್ ಮಾಡಿದೀನಿ ದಾರಿ ಮೇಲೆ ಇಲ್ಲಾಡ ದಾರಿ ಗಟ್ಟಿ ದೀತಾರೆ ಅಂತ ಮಾಡೋದು ಗೊತ್ತಿನ ದಾನಿ ಕರ್ಮಾನ ನಿಗಲೆ ನಾಚಿಕೆ ಹಾಕೊಂಡು ನಿಗಲ್ಲ ಒಂಜಿ ಓಟು ಕೇಂದ್ರ ಅವಧಿ ನೆಟ್ಟು ಒಂಜಿ 1000 ಓಟು ವಿನಯ್ ಕುಮಾರ್ ಸೊರಕೆರೆ ಹೆಚ್ಚಾಣೆ ವಿನಯ್ ನೆಟ್ಟು ಕಡಿಮೆ ಆಗ್ತಿದ್ದಿ ಅಂತ ಮನ್ಪಿನ ಪಾತ್ರೆ ಬಂದ್ಕ ವಿನಯ್ ಕುಮಾರ್ ಸೊರಕೆರೆ ಪಾದರಸದ ಲೆಕ್ಕ ಕೆಲಸ ಮಾಡ್ಕೊಂಡು ಪೋಯಿನಾರು ಒಂಜಿ ದಿನ ಅರ್ಗೊಲ್ದಿದ್ದೀರಿ ಕಾಂಡೆ 2 ಗಂಟೆಗೆ ಇಲ್ಲ ಬಿಡಿ 2 ರಾತ್ರಿ 1 ಗಂಟೆ ಮುಟ್ಟ ಆರು ಮಂತ್ರಿ ಆದಿತ್ತನೆಲ್ಲ ಕೆಲಸ ಮಾಡ್ತಿದ್ದಾರೆ ಮಂತ್ರಿ ಬುಡಿ ಬಕ್ಕಲ ಆರು ಶಾಸಕರಾದ ಮಂದಿನ ಕೆಲಸ ಮಂತ್ರಿ ಹಿಡಿದು ಜಾಸ್ತಿ ಶಾಸಕರಾದ ಕೆಲಸ ಮಾಡ್ತಾರೆ ఆయన ಹಿಡಿದಾರೆ ಈತೊಂಜಿ ಕ್ಷೇತ್ರದ ಅಭಿವೃದ್ಧಿ ಕಾರ್ಯ ಇನ್ನು ನಡತದನ್ನು ಒಬ್ಬೇ ರೀತಿಯ ತಾರತಮ್ಯ ಮಲ್ಪಂದೆ ಆರು ಮಲ್ದಿನಂತಿದ್ದೇನೆ ಸಾಧನೆಗೆ ನಮ್ಮ ಪೂರಕಲ ಋಣ ತೀರ್ಸಾನ ಕೆಲಸ ಸಮಯ ಬೈತು ನಮ್ಮ ಆರೆಗೆ ಕುಡಂಜಾತು ಹುರುಪು ಕೊಡ್ದು ನನಂಜಾವರ್ತಿಗೆ ಆರು ಮಂತ್ರಿ ಆದ ಮೂಲ ಬರ್ತದೆ ಒಂದೇ ಸ್ಟೇಜ್ ಇಡ ನಿಖಲ್ ಪೂರಕಲ ಗೌರವ ಕೊಪ್ಪಲಕ್ಕೆ ಮಲ್ಕೊಡೋದು ಬಂದಿದೆ ಎಲ್ಲಂಜಿ ಶನಿವಾರ ದಾನಿ ಕಾಂಡೆ 2 ಗಂಟೆ ಹಿಡ್ದು ಬೈಯಗೆ 6 ಗಂಟೆ ಮುಟ್ಟ ಕಾಂಡೆ 7 ಗಂಟೆ ಹಿಡ್ದು ದುಂಬು 2 ಗಂಟೆಗೆ ಇತ್ತಂದ್ರೆ ಅವೇನು 7 ಗಂಟೆಗೆ ಪ್ರೀಪೋನ್ ಮಲ್ದ ಬೈಯಗೆ 5 ಗಂಟೆ ಕ್ಲೋಸ್ ಆಪಿನ 6 ಗಂಟೆಗೆ ಪೋಸ್ಟ್ಪೋನ್ ಮಲ್ದ ಅಂಚ 2 ಗಂಟೆ ಅವಧಿ ಜಾಸ್ತಿ ಉಂಟು ಯಾನ್ಕೇನು ಇತ್ತೆ ನಿಖಲ್ ಪುಲ್ಲರ ಕಾಂಡೆ 7 ಗಂಟೆಗೆ ಸುರುಟೇ ಪೋದು ಓಟು ಪಾಡ್ದು ಬರ್ತದೆ ಪಕ್ಕ ದೈನಂದಿನ ಕೆಲಸ ನಿಗಲು ಶುರು ಮಲ್ಪಲೆ ಕೈ ತಚ್ಚಿನ್ನೆ ಬ್ಯಾಲೆಟ್ ಪೇಪರ್ ಹಿಡಿದು ಮೂಜನೆ ಸ್ಥಾನ ಬ್ಯಾಲೆಟ್ ಪೇಪರ್ ಹಿಡಿದು ಮೂಜನೆ ಸ್ಥಾನ ಒಂದೇನು ಅರಿತೊಂದು ನಿಖಿಲ್ ಪ್ರಚಂಡ ಬಹುಮತ ವಿನಯ್ ಕುಮಾರ್ ಸೊರಕೆರೆ ಆರಿಸಾವಡನ್ನು ಕೇಳಿದೆ ಏನಾರು ಪಾತ್ರ ಮುಕ್ತಾಯ ಮಲ್ಪೆ ಜೈ ಹಿಂದ್ ಪಚ್ಚಿ ಕೆಲಸಕಾರ ಮಲ್ಪೆ ಸಾಧ್ಯ ಕರಿನ 5 ವರ್ಷಗಳು ಎಂಕಲ ಈ ಕ್ಷೇತ್ರ ಮಾತ್ರ ರಚನ ಅಭಿವೃದ್ಧಿ ಕಾರ್ಯಕ್ರಮ 1173 ರಸ್ತೆಗಳ ನಿರ್ಮಾಣ ಮಲ್ಪಂಚಿ ಕೆಲಸ ಕಾರ್ಯ ಕರಿನ 5 ವರ್ಷ ಎಂಕಲ ಮಲ್ತ ಸಾಧಾರಣ 319 ಕೋಟಿ ರೂಪಾಯಿ ಅನುದಾನಡು ಈ ಒಂಜಿ ಅಭಿವೃದ್ಧಿ ಕೆಲಸಗಾರರು ಮಲ್ಪೆರ ಅವಕಾಶ ಸಾಧಾರಣ 32 ಸೇತುವೆಗಳನ್ನು ನಿರ್ಮಾಣ ಮಲ್ಪಂಚಿ ಕೆಲಸ ಕಾರ್ಯಗೋಸ್ಕರ ಚಾಲನೆ ಕೊರಿಯ ಮೂಲೆ ಉಷ್ಣ ಸ್ಥಾವರ ಉಂಡು ಇಲ್ಲಿ ಉಷ್ಣ ಸ್ಥಾವರ ಊರುಂಡ ಆ ತಾಲೂಕುಡು ಇಲ್ಲಿ ವಿದ್ಯುತ್ 24 ಗಂಟೆ ಕೊರಡು ಪಡ್ಪಡಿತ ಆದೇಶ ಸರ್ಕಾರದ ಇತ್ತನೆ ಅಂಡ ಅವು ಕಾರ್ಯಗತ ಆದಿಜ್ಜಾಡು ಅಂಡ ಎಂಗ್ಲ ಪ್ರಮೋದ್ ಮಧ್ವರಾಜರೇ ಬುಕ ಯಾನು ಒಟ್ಟು ಸೇರಿದೆ ಕರ್ನಾಟಕ ರಾಜ್ಯೋಡೆ ಉಷ್ಣ ಸ್ಥಾವರ ಇತ್ತು ನಾವು ಪ್ರಥಮವಾದ 24 ಗಂಟೆ ಕರೆಂಟ್ ಕೊರಡು ಪಡ್ಪಡಿತ ಕಾರ್ಯಕ್ರಮಗೂ ಚಾಲನೆ ಆದಿತ್ತು ನಾವು ಉಡುಪಿದ ತಾಲೂಕದ ಮುಖಾಂತರ ಪ್ರಾರಂಭ ಮಾಡಿ 24 ಗಂಟೆ ಕರೆಂಟ್ ಕೊರ್ಪಂಚಿನ ಕಾರ್ಯಕ್ರಮ ಅವೇ ರೀತಿ ಇನಿ ಪರಪರ ನೀರಿನ ವ್ಯವಸ್ಥೆಗೋಸ್ಕರ ಇನಿ ಅನೇಕ ನಮ್ಮ ಪುರಸಭೆಗೆ 57 ಕೋಟಿ ರೂಪಾಯಿದ ಮಂಜೂರಾತಿ ಆದ ಮಣಿಪುರದ್ದು ನೀರು ಕೊಡುತ್ತದೆ ನನ್ನ 30 ವರ್ಷಗೂ 24 ಗಂಟೆ ಶುದ್ಧ ನೀರು ಕೊರ್ರ ಏತು ಯೋಜನೆ ಬೋಡ ಆ ಯೋಜನೆ ಪಾಡೋದಂಚಿನ ಅವಕಾಶ ಮೂಲೆ ಶಾಂಭವಿ ನದಿದ ಮುಖಾಂತರ ಇನಿ 10 ಗ್ರಾಮ ಪಂಚಾಯತ್ ನೀರು ಕೊರಡು ಪಡಿಸಿದೆ ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಮುಖಾಂತರ ಮಾತ ಗ್ರಾಮಗಳ ಶುದ್ಧ ನೀರು ಕೊರ್ಪಂಚಿನ ಕಾರ್ಯಕ್ರಮಗೋಸ್ಕರ ಇನಿ ಅಂತಿಮ ಹಂತ ಉಂಡು ಅವೇ ರೀತಿ ಈ ಭಾಗದ ಅನೇಕ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗೂ ಇನಿ ಒತ್ತು ಕೊರ್ಪಂಚಿ ಕೆಲಸ ಕಾರ್ಯ ಮಾಡ್ತದೆ ಹೆಚ್ಚಿನ ಅಂಶ ಕರಾವಳಿ ಪ್ರದೇಶದ ಇನಿ ಯಜಮಾಡಿ ಬಂದರುಪ್ಪು ಅದನ್ನ ಇನಿ ನಮ್ಮ ಈ ಭಾಗದ ರಸ್ತೆಲ್ಲ ಡಬಲ್ ರಸ್ತೆ ಮಲ್ಪಂಚಿ ಕಾರ್ಯಕ್ರಮ ಒಪ್ಪು ಅದನ್ನ ಅನೇಕ ಯೋಜನೆಗಳನ್ನು ಅನುಷ್ಠಾನ ಮಲ್ಪಂಚ ಒಂದು ಕೆಲಸ ಕಾರ್ಯಗೋಸ್ಕರ ಚಾಲನೆ ಕೊರ್ಪಂಚಿನ ಕಾರ್ಯಕ್ರಮಗಳು ಇನಿ ಎಂಕಲ ಸರ್ಕಾರ ಬುಕ ಶಾಸಕ ಅದು ಮಾತ್ರ ಸಹಕಾರ ಮಲ್ಪೆರ ಸಾಧ್ಯ ಆಯ್ನಾತ್ ಇನಿ ತೀರ್ಥ ಆಡಳಿತ ವ್ಯವಸ್ಥೆ ತೀರ್ಥ ಲೆವೆಲ್ ಬೋರ್ಡ್ ಪಡಿಸಿಗೋಸ್ಕರ 29 ಪಂಚಾಯತ್ ಉಂಡು 29 ಪಂಚಾಯತ್ಗೆ 10 ಸರ್ತಿ ಭೇಟಿ ಕೊಡ್ದು ಇನಿ
ಸರ್ಕಾರದ ಕಾರ್ಯಕ್ರಮದ ಅನುಷ್ಠಾನ ಮಲ್ಪಂಚಿ ಕೆಲಸ ಕಾರ್ಯಗೋಸ್ಕರ ಚಾಲನೆ ಕೊರಿಯ ಇನ್ನು ಅವೇ ರೀತಿ ಎಂಗ್ಲ ಮಾನ್ಯ ಸಿದ್ದರಾಮಯ್ಯರ ಸರ್ಕಾರ ಅನೇಕ ಕ್ರಾಂತಿಕಾರಿಕ ವಂಚಿನ ಕಾರ್ಯಕ್ರಮದ ಅನುಷ್ಠಾನ ಮಲ್ಪಂಚಿನ ಸಂದರ್ಭಗಳು ಅದರ ಅಧಿಕಾರ ಸ್ವೀಕಾರ ಮಲ್ಪದ ಅರ್ಧ ಗಂಟೆದ ಉಲೈಡು ಇನಿ ಅನ್ನಭಾಗ್ಯ ಕಾರ್ಯಕ್ರಮದ ಅನುಷ್ಠಾನ ಕೊಂಡ್ರಂಚಿ ಕೆಲಸ ಕಾರಣ ಮಲ್ತೇನೆ ದೇಶದ ರಾಜ್ಯೋಟ್ಲ ಇಜ್ಜಿ ಧರ್ಮಾರ್ಥವಾದ ಅರಿಕೊರ್ಪಂಚಿನ ಕಾರ್ಯಕ್ರಮ ನೇತ ಉದ್ದೇಶ ಬಿಜೆಪಿ ಪಕ್ಷಕ್ಕೆ ಬಂದ್ಪೇರೆ ಇಡೀ ದೇಶಡು ಕಾಂಗ್ರೆಸ್ ಮುಕ್ತ ಮಲ್ಪಡು ಎಂಕಲ ಆ ಕಾರ್ಯಕ್ರಮ ಇಜ್ಜಿ ಎಂಕಲ ಕಾರ್ಯಕ್ರಮ ಇಡೀ ಕರ್ನಾಟಕ ರಾಜ್ಯವನ್ನು ಹಸಿವು ಮುಕ್ತ ಮಲ್ಪಂಚಿನ ರಾಜ್ಯ ಮಲ್ಪಡುವ ಪ್ರೀತಿ ಕಾರ್ಯಕ್ರಮವನ್ನು ಸಿದ್ದರಾಮಯ್ಯರ ಸರ್ಕಾರ ಇಲ್ಲಿ ಅನುಷ್ಠಾನ ಕೊಡುತ್ತದೆ ನೆಕ್ಕಲ ಕೆಲವರು ಪುರ ಟೀಕೆ ಮಲ್ಪೇರು ಇಂದು ಪುರ ಬೋಡಿತನ ಆಯಸ್ಸು ಹೋದ ಅರಿದೆತ್ತೋಡ್ವೆ ಬೊಕ್ಕ ಬತ್ತು ಮನ್ಪುಡು ಇಂದು ಪುರ ಬೋಡಿತನ ಜನಕ್ಕೆ ಪುರ ಸೋಮಾರಿ ಲಾಪಜರ ಕೂಲಿ ಕೆಲಸಕ್ಕೆ ಜನ ತಿಕ್ಕೋಜಿ ಅನ್ನಭಾಗ್ಯ ಕಾರ್ಯಕ್ರಮಗಳ ವಿರೋಧ ಮಲ್ಪಂಚಿನ ಕೆಲಸ ಕಾರ್ಯ ಇನ್ನು ವಿರೋಧ ಪಕ್ಷಗಳು ಮಲ್ಪಂಚಿನ ಪ್ರಯತ್ನ ಮಾಡ್ತೇನೆ ಇನ್ನು 25,000 ಜನಕ್ಕೆ BPL ಕಾರ್ಡ್ ಕೊಡ್ತಾ ಇನ್ನು ಸೋಮಾರಿ ಲಾಪೇರು ಕೂಲಿ ಕೆಲಸಗೂ ಜನ ತಿಕ್ಕೋಜೇರು ಪನ್ಪಾರೆ ಈ 25,000 ಜನಕ್ಕುಲ್ನ ಅರಿ ಉಂಡತ್ತ ಧರ್ಮಾರ್ಥ ತಿಕ್ಕುನಂಚಿನ ತುಗದೆತ್ತು ತೂಲೆ ನಿಗ್ಲು ಸುಟ್ಟು ಬೂದಿ ಆಪಡಂಚಿನ ಅವಕಾಶ ಆಪಡು 25,000 ಜನಕ್ಕುಲ್ನ ಒಂಜಿ ವೇಳೆ ಅರಿ ಕೊರ್ಪಣೆ ನಿಗ್ಲು ವೈದ್ಯ ದಪ್ಪಡಂಚಿನ ಕೆಲಸ ಕಾರ್ಯ ಮಾಡ್ತಾರೆ ನಾಡ ನಿಗ್ಲಿಗೆ ಡೆಪಾಸಿಟ್ ಇಚ್ಚಂದ ಕೆಲಸ ಕಾರ್ಯ ಇನ್ನು ಆ ಮತದಾರಕ್ಕೆ ಮಲ್ಪಡಂಚಿನ ಅವಕಾಶ ಉಂಟು ಇಂಚಿನ ಸಂದರ್ಭಗಳು ಅನೇಕ ಕ್ರಾಂತಿಕಾರಿಕ ವಂಚಿನ ಕಾರ್ಯಕ್ರಮಗಳು ಪಾಡನ್ನು ನಮ್ಮ ಇನಿ ಸರ್ಕಾರ ಇನಿ ವಿವಿಧ ವಂಚಿನ ಕಾರ್ಯಕ್ರಮ ಅನುಷ್ಠಾನ ಕೊಂಡ್ರೆ ಕೆಲಸ ಕಾರ್ಯ ಮಾಡ್ತದೆ ಇನಿ ಕ್ಷೀರಭಾಗ್ಯ ಕಾರ್ಯಕ್ರಮ 500 ರೂಪಾಯಿ ಸಬ್ಸಿಡಿ ಕೊರ್ಪಂಚಿ ಕೆಲಸ ಕಾರ್ಯ ಇನಿ ಬೇರ್ಪಾಡು 1 ಲೀಟರ್ ಬೇರ್ಪಾಡ್ನಾಂಡ ಬೇರ್ದ ಉತ್ಪತ್ತಿ ಜಾಸ್ತಿ ಆಡು ಇನ್ನು ಬೇರ್ದ ಉತ್ಪತ್ತಿ ಜಾಸ್ತಿ ಆಯ್ನ ಸಂದರ್ಭಗಳು ಆ ಹೆಚ್ಚುವರಿ ಪೇರ್ನ ಪೂರ ಜನಕ್ಕೆ ಕೊರಡು ಪ್ರೀತಿ ಕಾರ್ಯಕ್ರಮ ಪಾಡೊಂದು ಇನಿ ಶಾಲೆಡಿ 1 ಕೋಟಿ 8 ಲಕ್ಷ ಜೋಕ್ಲಿಗೆ ಇನಿ ಪೇರು ಕೊರ್ಪಂಚಿನ ಕಾರ್ಯಕ್ರಮ ಇಂಕ್ಲ ಸರ್ಕಾರ ಪಾಡೋಳು ಇಂಚಿನ ಸಂದರ್ಭಗಳು 3 ದಿನ ಇರ್ತದೆ ಇನ್ನು 5 ದಿನ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತೇನೆ ಈ ಕಾರ್ಯಕ್ರಮದ ಉದ್ದೇಶದಾನೆ ಬಂಡ ಇನಿ ಕರ್ನಾಟಕ ರಾಜ್ಯನು ಅಪೌಷ್ಟಿಕತೆ ಹಿಡಿದು ಮುಕ್ತ ಮಾರ್ಪಡುವ ಪರಿಸ್ಥಿತಿಗೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮ ಅನುಷ್ಠಾನ ಕೊಡುತ್ತೇನೆ ಅನೇಕ ರೀತಿಯ ನೂತ ಅಜ್ಪತ್ತೆನ್ಮ ಭರವಸೆ ಇಟ್ಟು ನೂತ ಅಜ್ಪತ್ತೆನ್ಮ ಭರವಸೆ ಈಡೇರಿಸದು ಇನಿ ಅನೇಕ ಕ್ರಾಂತಿಕಾರಿಕ ವಂಚನ ಕಾರ್ಯಕ್ರಮ ಕೊಂಡ್ರ ಕೆಲಸ ಕಾರ್ಯ ಸಿದ್ದರಾಮಯ್ಯ ಸರ್ಕಾರ ಮಾಡ್ತದೆ ಮಾತೃಪೂರ್ಣ ಪರ್ಪಂಚಿನ ಕಾರ್ಯಕ್ರಮ ಇಂಗ್ಲ ಪ್ರಣಾಳಿಕೆ ನಿಜಾಡು ಅಂಡ ಏರು ಬಂಜಿನ ಪಂಜನಕ್ಕೆ ಉಳ್ಳೇರು ಏರು ಮಾನಂತಿ ಪಂಜನಕ್ಕೆ ಉಳ್ಳೇರು ಆಗ್ಲೇ ಪೌಷ್ಟಿಕ ಆಹಾರ ಕೊರಡು ಪರಿಸ್ಥಿತಿಗೋಸ್ಕರ ಇನಿ ಆ ಕಾರ್ಯಕ್ರಮ ಅನುಷ್ಠಾನ ಕೊಂಡ್ರ ಕೆಲಸ ಕಾರ್ಯ ಆಡು ಅವೇ ರೀತಿ ಇನಿ ಇಂದಿರಾ ಕ್ಯಾಂಟೀನ್ ಇನಿ ಮಣಿಪಾಲ ಪೋಂಡಾಂಡ ಉಡುಪಿ ಪೋಂಡಾಂಡ ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಆಗ್ತದೆ ನನ್ನ ಕಾಪುಟ್ಲ ಪ್ರಾರಂಭ ಆಗ್ತದೆ ಹೆಚ್ಚಿನ ಅಂಶ 500 ರೂಪಾಯಿಗೆ ಕಾಫಿ ತಿಂಡಿ ಕೊರಡು 10 ರೂಪಾಯಿಗೆ ಒಣಸು ಕೊರಡು ಪಟ್ಟ ಕಾರ್ಯಕ್ರಮ ಇನಿ ಕೇಂದ್ರ ಸರ್ಕಾರ ಬಿಜೆಪಿ ಕೇಂದ್ರ ಸರ್ಕಾರ ಇನಿ GST ಪಾಡ್ದು 28% ಟ್ಯಾಕ್ಸ್ ಪಾಡ್ನ ಕೆಲಸ ಕಾರ್ಯ ಇನಿ ಬಿಜೆಪಿ ಸರ್ಕಾರ ಮಾಡ್ತಂಡ ಈಗಲ ಕರ್ನಾಟಕ ರಾಜ್ಯ ಸರ್ಕಾರ 5 ರೂಪಾಯಿಗೆ ಕಾಫಿ ತಿಂಡಿ 10 ರೂಪಾಯಿಗೆ ಒಣಸು ಕೊರಡು ಕಾರ್ಯಕ್ರಮ ಅನುಷ್ಠಾನ ಕೊಡುತ್ತದೆ 94C ಕಾನೂನು ಕೊಡುತ್ತದೆ ಎಷ್ಟೋ ವರ್ಷದಿಂಚಿ ಹಕ್ಕುಪತ್ರ ತಿಕ್ಕಂತನಗಳಿಗೆ ಹಕ್ಕುಪತ್ರ ಕೊಡುವ ಪರಿಸ್ಥಿತಿಗೋಸ್ಕರ ಇನಿ ಕಾರ್ಯಕ್ರಮ ಪಾಡೊಂದು ಎಷ್ಟೋ ಜನಕ್ಕೆ ಹಕ್ಕುಪತ್ರ ಇಂಕ್ಲ ಕೊರ್ಪಂಚಿ ಕೆಲಸ ಕಾರ್ಯ ಮಾಡ್ತಾ ನಾಲ್ನ ಕೆಲವು ಡೀಮ್ಡ್ ಫಾರೆಸ್ಟ್ ಅದನ್ನ ಬೇತೆ ಬೇತೆ ಸಮಸ್ಯೆ ಇತ್ತನೆಲ್ಲ ಪರಿಹಾರ ಮಲ್ಪಂಚಿ ಕೆಲಸ ಕಾರ್ಯ ಆಗ್ತದೆ ಆಯ್ನಾತ್ ಶೀಘ್ರವಾದ ಆಗ್ಲೇ ಹಕ್ಕುಪತ್ರ ಮುಟ್ಟವಣ ಕೆಲಸ ಕಾರ್ಯ ಮಲ್ಪ ಇನಿ ಸದಾನಂದ ಗೌಡರು ಮುಖ್ಯಮಂತ್ರಿ ಆದ ಪುಡಗ ಬಿಜೆಪಿ ಸರ್ಕಾರ ಏರಾಳ ಸರ್ಕಾರಿ ಜಾಗಿನ ಅತಿಕ್ರಮಣ ಮಂತ್ರಿನಾಂಡ 3 ವರ್ಷ ಕಠಿಣ ಜೈಲು ಶಿಕ್ಷೆ ಕೊರಡು ಪ್ರತಿ ಕಾನೂನು ಕೊಡ್ತಿರ್ತಾರೆ
ಈಗೆಲ್ಲ ಸಿದ್ದರಾಮಯ್ಯರ ಸರ್ಕಾರ ಏರು ಸರ್ಕಾರಿ ಜಾಗೇನೆ ಅತಿಕ್ರಮಣ ಮಾಡ್ತೀರಿ ಅಕಲಿಗೆ ಹಕ್ಕುಪತ್ರ ಕೊಡುವ ಕಾರಣ ಇದೇ ವ್ಯತ್ಯಾಸ ಬಿಜೆಪಿಗಿಲ್ಲ ಕಾಂಗ್ರೆಸ್ಗಿಲ್ಲ ಮೂಲೆ ಎರ್ಮಾಲಡು ಪಾಪದ ಬಡವರಕ್ಲಿ ಇಲ್ಲಿ ಕಟ್ಟದೆ ವಾಸ್ತವ್ಯ ಒಪ್ಪಡಿಸಿದ ಸಂದರ್ಭಗಳು ನೇ ಎರ್ಮಾಲ್ದ ಬಿಜೆಪಿದ ಪಂಚಾಯತ್ ಅಕ್ಲಿ ನೇ ಶಾಸಕರ ಲಾಲಾಜಿ ಮೆಂಡನ್ ಶಾಸಕರಾದಿದ್ದೇನೆ ಬುಲ್ಡೋಸರ್ ಕೊಡೋದು ಆ ಇಲ್ಲಿ ಪೊಡಿ ಪೊಡಿ ಮಲ್ಪಚ್ಚಿ ಕೆಲಸಕಾರ ಮಾಡ್ತಾರೆ ಅಕ್ಲಿ ಬೀದಿ ಪಾಲ್ ಮಲ್ಪಚ್ಚಿ ಕೆಲಸಕಾರ ಮಾಡ್ತಾರೆ ಯಾನಪ್ಪಗ ಮಾಜಿ ಲೋಕಸಭಾ ಸದಸ್ಯ ಆದಿತ್ತೆ ಇನಿ ಆ ಸಂದರ್ಭ ಹೋಗಿ ಪ್ರತಿಭಟನೆ ಮಾಡ್ತಾ ಹೆಚ್ಚಿನ ಸಂದರ್ಭಗಳು ಹೆಚ್ಚಿನ ನಿಮಿಷ ಈ ರೀತಿ ಪೊಡಿ ಮಲ್ತದ ಪಟ್ಪುಣ ಸೂಚನೆ ಕೊರ್ನಾರೆ ಗಂಗಾಧರ ಸುವರ್ಣರ್ ವಸಂತ ಸಾಲ್ಯಾರ್ನ ಮರ್ಮೈ ಇನಿ ಆ ರೀತಿ ದುರಂತ ಮಂಡ ಇನಿ ಋಣ ಸ್ವಂದಾಯಗೋಸ್ಕರ ಲಾಲಾಜಿ ಮೆಂಡರ್ನ ಇನಿ ಇಲೆಕ್ಷನ್ ಏಜೆಂಟ್ ಆಪಡಿಸಿನ ಅವಕಾಶ ಆತದೆ ಆಣಿಯಕ್ಕೆ ಫೋನ್ ಮಾಡ್ತಿರ್ತೇನೆ ಈ ರೀತಿ ಬಡವರನ್ನ ಇಲ್ಲೂ ಪುರ ಪೊಡಿ ಮಾಡ್ತದಲ್ಲರೆ ತಕ್ಷಣ ನಿಗ್ಲು ಬರ್ತದೆ ಒಂದು ರೀತಿ ರಕ್ಷಣದ ಕೆಲಸಕಾರ ಮಾಡ್ಕೊಡ್ಬೋದು ಬೀಸಿಡಿ ಇನಿ ಕಾರಣ ಸರ್ತಿ ನಿಕ್ಲಿ ಏನನ್ನು ಶಾಸಕ ಯಾವ್ದು ಮಾಡ್ತಾರೆ ಮಾತ್ರ ಬುಕ್ಕ ಈ ಬಡವರಿಗೆ ಮನೆ ನಿವೇಶನ ಕೊರ್ಪಣ ಕಾರ್ಯಕ್ರಮಗಳು ಇಡೀ ಕರ್ನಾಟಕ ರಾಜ್ಯಗಳು ಅತ್ಯಂತ ಹೆಚ್ಚಿಗೆ ಬಡವರಿಗೆ ಮನೆ ನಿವೇಶನ ಕಾರ್ಯಕ್ರಮ ಆದಿತ್ತನಾಂಡ ಅವು ಕಾಪು ಕ್ಷೇತ್ರಗಳು ಪ್ರಥಮ ಸ್ಥಾನ ಬರ್ಪಡಿಸಿನ ಅವಕಾಶ ಆಗ್ತದೆ ಯಾಕಂದ್ರೆ ಬರೋಣಿ ನಿಗ್ಲ ಪತ್ರಿಕೆ ಓದುತ್ತೇರೆ ಯಾವ ಈಗ ಹಿರಿಯಡ ಕಡೆ ಬಿರುಗಾಳಿ ಸುಟ್ಟರ್ ಗಾಳಿ ಬರ್ತದೆ ಒಂದು 250 ಇಲ್ಲಿ ನೆಲಸ ಮಾಡಿ ಆ ಸಂದರ್ಭಗಳು ಇನಿ ನಮ್ಮ ಆಣಿ ಐತಾರ್ದಾಣಿ ಒಂಜಿ ಬಾಲೆ ತೊಟ್ಟಿಲಿ ತಳಿಸಿನ ಬಾಲೆ ಹೋದು ಕನಿಟ್ 200 ಮೀಟರ್ ದೂರ ಕನಿಟ್ ಬೂರ್ದು ಮಾಡು ಸಮೇತ ಬೂರ್ದು ಇನಿ ಬಾಲೆಗೆ ಪಿಟ್ಟಾಡು ಅಂಚಿನ ಸಂದರ್ಭಗಳು ಎಂಕಲಾಡೆ ಹೋದು ಆ ಬಾಲೆಗೆ ಟ್ರೀಟ್ಮೆಂಟ್ ಕೊರ್ಪಂಚಿ ಕೆಲಸಕಾರ ಮಾಡ್ತಾ ಇನಿ ಹುಷಾರುಳ್ಳೆ ಪ್ರತಿ ಸರ್ತಿಲ ಕಚೇರಿ ಬರ್ಪೈತೆ ಅರ್ಜುನ್ ಪಂಡು ಪುದಾರೆ 250 ಇಲ್ಲದ ಕಲೆಗೆ ಇನಿ ಎಂಕಲ ಇನಿ ಮಾತಾ ಅಧಿಕಾರಗಳಲ್ಲಿ ತಪ್ಪೋದು ಅವಳು ತಗಡೆ ಓಡು ಕೊರ್ಪದು 24 ಗಂಟೆದ ಉಳ್ಳಾಯಿಡಕ್ಲೆ ಇನಿ ಪರಿಹಾರ ಕೊರ್ಪಂಚಿ ಕೆಲಸ ಕಾರಣ ಮಾಡ್ತಾ ಇಂದು ಕಾಂಗ್ರೆಸ್ ಬಿಜೆಪಿ ವ್ಯತ್ಯಾಸ ಈಗ ಕಾಂಗ್ರೆಸ್ ತಕ್ಲೆ ಏರು ದುಃಖಡುಳ್ಳೇರಿ ಏರು ಇನಿ ಬಡವರು ಉಳ್ಳೇರಿ ಅಕ್ಲ ರಕ್ಷಣೆಗೋಸ್ಕರ ಕೆಲಸ ಕಾರ್ಯ ಮಾಡ್ತಾಡ ಇನಿ ಬಿಜೆಪಿ ತಕ್ಲೆ ಬಡವರನ್ನ ಇಲ್ಲಿ ಬುಲ್ಡೋಸರ್ ಕೊಡುತ್ತು ಪೊಡಿ ಮಲ್ಪಂಚಿ ಕೆಲಸ ಕಾರಣ ಮಲ್ಪೇರಿ ಇಂಚಿನ ಸಂದರ್ಭಗಳು ಇನಿ ಇತರೆ ನಮ್ಮ ಮಾತರಳ ನಾಯಕರ ಅಂಚಿನ ಶ್ರೀತ ಗುಲಾಂ ನಬಿ ಆಜಾದರೆ ಇಡೆ ಬತ್ತ ಸೇರ್ದರೆ ಅರೆ ನಿಕ್ಲ ಮಾತರ ಪರವಾದ್ಲ ಯಾರು ಸ್ವಾಗತ ಮಂತದ್ದು ಮಾತರ ಲಕದಂತದ ಅರಡೆ ಸ್ವಾಗತ ಮಾಡ್ಕೊಡ್ಬಿಟ್ಟು ಕೇಳೋಣ ಇನಿ ಬೋಲೋ ಕಾಂಗ್ರೆಸ್ ಪಕ್ಷಕ್ಕೆ ಬೋಲೋ ಕಾಂಗ್ರೆಸ್ ಪಕ್ಷಕ್ಕೆ ಗುಲಾಂ ನಬಿ ಆಜಾದ್ ಅವರಿಗೆ ಸೋನಿಯಾ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ನಮ್ಮೆಲ್ಲರ ನಿರೀಕ್ಷೆಯ ರೀತಿಯಲ್ಲಿ ನಮ್ಮ ಹಿರಿಯ ಅಗ್ರಮಾನ್ಯ ನಾಯಕರಾದಂತಹ ಗುಲಾಂ ನಬಿ ಆಜಾದ್ ಅವರು ಇವತ್ತು ನಮ್ಮ ಪಡುಬಿದ್ರೆಯ ಈ ಸಾರ್ವಜನಿಕ ವೇದಿಕೆಗೆ ಬಂದಿದ್ದಾರೆ. ಅವರನ್ನ ತಮ್ಮೆಲ್ಲ ಇಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಪರವಾಗಿ, ಅಭ್ಯರ್ಥಿಯ ಪರವಾಗಿ, ನಮ್ಮ ವೇದಿಕೆಯಲ್ಲಿದ್ದಂಥ ಎಲ್ಲ ಗೌರವಾನ್ವಿತರ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಗುಲಾಂ ನಬಿ ಆಜಾದ್ ಅವರು ನಮ್ಮ ಪಕ್ಷದಲ್ಲಿ ಕೆಳ ಹಂತದಿಂದ
NSY ಸಂಘಟನೆ ಮುಖಾಂತರ, ಯುವಕ ಕಾಂಗ್ರೆಸ್ಸಿನ ಸಂಘಟನೆ ಮುಖಾಂತರ ಅಖಿಲ ಭಾರತ ಯುವಕ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ದೇಶದಾದ್ಯಂತ ಅನೇಕ ಯುವಕರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಸಲ್ಲಿಕೆ ಮಾಡುವಂತಹ ಅವಕಾಶವನ್ನು ಮಾಡಿಕೊಟ್ಟು ಒಬ್ಬ ಹಿರಿಯ ಯುವಕ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಇವತ್ತು ಮೂಡಿ ಬಂದಂತವರು. ನಮ್ಮ ಪಕ್ಷದ ಇವತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ಬಹಳಷ್ಟು ನೆಹರು ಕುಟುಂಬದವರಿಗೆ ಅತಿ ಹತ್ತಿರದ ವ್ಯಕ್ತಿಯಾಗಿ ಇವತ್ತು ನಮ್ಮ ಪಕ್ಷದ ಎಲ್ಲ ತತ್ವ ಸಿದ್ಧಾಂತ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಇವತ್ತು ಅನುಷ್ಠಾನ ಮಾಡುವಂತಹ ಕಾರ್ಯಕ್ರಮವನ್ನ ನಮ್ಮ ನಾಯಕರು ಗುಲಾಂ ನಬಿ ಆಜಾದ್ ರವರು ಇವತ್ತು ಕೈಗೂಡಿಸಿಕೊಟ್ಟಿದ್ದಾರೆ. ಇಂತಹ ಸಮಯದಲ್ಲಿ ಇವತ್ತು ನಮ್ಮ ಜಮ್ಮು ಕಾಶ್ಮೀರ ಹೆಚ್ಚಿನ ಅಂಶ ನಿನ್ನೆ ಉತ್ತರ ಪ್ರದೇಶದ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ರಾಜ್ ಬಬ್ಬರ್ ಅವರು ನಮ್ಮ ವೇದಿಕೆ ಬಂದಿದ್ರು. ಇವತ್ತು ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಆಗಿದ್ದಂತ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂತ ಗುಲಾಂ ನಬಿ ಆಜಾದ್ ಅವರೇ ಇವತ್ತು ನಮ್ಮ ವೇದಿಕೆ ಬಂದಿದ್ದಾರೆ. ತಾವು ಅರ್ಥ ಮಾಡಿಕೊಳ್ಬೇಕು, ಕರ್ನಾಟಕ ರಾಜ್ಯದ ಈ ವಿಧಾನಸಭಾ ಚುನಾವಣೆ ಎಷ್ಟು ಮಹತ್ವತೆಯನ್ನು ಪಡೆದಿದೆ ಅನ್ನೋದ್ರ ಬಗ್ಗೆ ನಾನು ಉಲ್ಲೇಖ ಮಾಡಬೇಕಾಗಿಲ್ಲ. ಇವತ್ತು ಅವರು ರಾಜ್ಯಸಭೆಯಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾಗಿ ಇವತ್ತು ಸರ್ಕಾರ ಮಾಡುವಂತ 4 ವರ್ಷಗಳಲ್ಲಿ ಮಾಡುವಂತ ತಪ್ಪುಗಳನ್ನು ಎತ್ತಿ ಹಿಡಿದು ಸರ್ಕಾರಕ್ಕೆ ಚಾಟಿ ಬೀಸುವಂತ ಕೆಲಸ ಕಾರ್ಯವನ್ನ ರಾಜ್ಯಸಭೆಯಲ್ಲಿ ನಮ್ಮ ನಾಯಕರಾದಂತ ಗುಲಾಂ ನಬಿ ಆಜಾದ್ ರವರು ಕೈಗೂಡಿಸಿಕೊಂಡು ಬಂದಿದ್ದಾರೆ. ಅವರನ್ನ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡಿಕೊಂಡು ಇವತ್ತು ಅವರು ಈ ಸಭೆಯನ್ನ ಉದ್ದೇಶ ಮಾಡಿ ಮಾತಾಡಬೇಕು ಅಂತೇಳಿ ತಮ್ಮೆಲ್ಲರ ಪರವಾಗಿ ಅವರನ್ನ ಕೇಳಿಕೊಳ್ತೇನೆ. मुझे बहुत खुशी है आपके बीच में आकर। मैं अभी 2 घंटे पहले इधर से निकला था तो अभी ये तंबू ही लगा रहा थे आप, वरना मैं 1 घंटा पहले पहुंच गया था। 11 बजे यहाँ पहुंच गया था। आज इलेक्शन के ये हमारी जो बहनें हैं, आपको हिंदी आती है नहीं? जो सर नहीं हिलाता है ना भाषण के वक्त, उसका मतलब उसको समझ में नहीं आती। इलेक्शन के बीच में अभी मैं 11-12 दिनों से कर्नाटक का दौरा कर रहा हूं। आधी डिस्ट्रिक्ट्स मैंने कवर की। और मुझे पूरा विश्वास कि हम इस दफा फिर दोबारा सरकार बनाएंगे। सरकार बनाने के कई कारण हैं। राजनीति में हर राजनीतिक दल अपने अपने तरीके से इलेक्शन लड़ता है। कांग्रेस का एक अपना तरीका है, रीजनल पार्टीज का अपना तरीका है, बीजेपी का अपना एक तरीका है। हम सभी राजनीतिक दलों का सम्मान करते हैं, सभी धर्मों का सम्मान करते हैं। फर्क कांग्रेस में और दूसरे राजनीतिक दलों में इतना ही है कि अब जो भी वादा जनता से करते हैं उस वादे को पूरा करते हैं, और अधिकतर जगह जो हमने वादा भी नहीं किया वो भी करते हैं। ये हमारा ट्रैक रिकॉर्ड रहा। बहुत सारे लोग कहते हैं 70 साल में कुछ नहीं हुआ, और दुर्भाग्य से हमारे प्राइम मिनिस्टर कहते हैं कि 70 साल में खुद कुछ नहीं हुआ।
70 साल में अगर कुछ नहीं हुआ तो माननीय प्रधानमंत्री जी प्रधानमंत्री नहीं बनते। 70 साल में सबसे बड़ी चीज तो हुई कि डेमोक्रेसी आ गई, वो कांग्रेस ने दी। और राइट टू वोट हर आदमी को दे दिया, ये भी कांग्रेस ने ही दिया। राइट टू स्पीच भी कांग्रेस ने ही दिया। राइट टू कंटेस्ट भी कांग्रेस ने ही दिया, क्योंकि कांग्रेस ने आजादी दिलाई और कांग्रेस ने कॉन्स्टिट्यूशन बनाया। और कांग्रेस कॉन्स्टिट्यूशन में आपको इलेक्शन लड़ने का हक दिया, वोट का हक दिया, औरतों और मर्दों का हक दिया। बर्तानिया जो सबसे डेवलप है, वहां जब डेमोक्रेसी आई थी, लोकतंत्र आई थी, तो 60-70 साल तक हमारी बहनों को वोट डालने का हक नहीं था। कई देश जहां लोकतंत्र आया, डेमोक्रेसी आया, सब लोगों को वोट देने का हक नहीं था। भारत एक अकेला देश है जिसमें कांग्रेस ने सत्ता में आकर पहला काम किया, संविधान बनाया, हर आदमी को इलेक्शन लड़ने का हक दिया, हर व्यक्ति को वोट डालने का हक दिया, हर व्यक्ति को प्राइम मिनिस्टर बनने का हक दे दिया। ये सबसे बड़ी उपलब्धि है, इसीलिए तो प्रधानमंत्री जी प्रधानमंत्री बन गए। तो सबसे बड़े बेनिफिशियरी इस 70 साल की में है प्रधानमंत्री जी है, मोदी जी। अरे मैं मोदी जी पर हम उनका आदर करते हैं, हमारे प्रधानमंत्री जी हैं, लेकिन अधिकतर वही सवाल पूछते हैं कि 70 साल में कुछ नहीं हो। और 70 साल में ये सड़कें तो इतनी नहीं थी। 70 साल में मैंगलोर से इतने जहाज आते नहीं थे, जाते नहीं थे। 70 साल में आप मैंगलोर ही ले लो, आज 8 मेडिकल कॉलेज हैं। 70 साल पहले कोई मेडिकल कॉलेज था यहाँ? बताइए, था कि नहीं? 70 साल पहले मैसूर में, यहाँ मैंगलोर में कोई यूनिवर्सिटी थी कि नहीं? कोई हॉस्पिटल था? इतने डिग्री कॉलेजेस थे, इतने इंजीनियरिंग कॉलेजेस थे, इतनी बड़ी सड़कें थी, इतने ज्यादा स्कूल थे, इतने अच्छे मकान थे, इतनी गाड़ियां थी, इतने ट्रेनें थी। तो यही तो 70 साल में हो गया। इतना अनाज पैदा होता था, इतने अच्छे कपड़े थे, इतने खाना पीना अच्छा था। तो अगर ये सब कुछ था तो फिर ये बीजेपी वाले झूठ क्यों बोलते हैं कि कुछ नहीं हुआ? अब ये सब कुछ नहीं था 70 साल में, तो ये सब कुछ तो 70 साल में ही हुआ भाई। ये हमारे नलके जो घर में आ रहे हैं, ये बिजली जो आ रही है 70 साल पहले थी कि नहीं? ये डैम हमारे बने हैं, ये हाइड्रो इलेक्ट्रिक प्रोजेक्ट बने हैं, ये थर्मल प्रोजेक्ट बने हैं, ये नहरें बनी हैं, ये 70 साल पहले थी कि नहीं? नहीं थे। तो यही तो कांग्रेस ने किया। देखो, अगर एक आदमी को सब कुछ देखता है और फिर कहे कि मैं अंधा हूं, तो क्या करोगे आप? मुझे कुछ नहीं दिखता। मेरे को तो आप सब दिख रहे हैं। यहाँ हमारे भाई बहनें हैं, वहां बहनें हैं, बीच में बहनें हैं, कुछ साड़ी में है, कुछ बुरके में है, कुछ शलवार में है, ये सब मुझको दिखता है। लेकिन अगर मैं कहूंगा ये सब देखने के बाद में मैं अंधा हूं, तो उसको क्या कहोगे आप? उसका मतलब है मैं झूठ बोल रहा हूं, है? यही फर्क है कि उनको भी मालूम है बहुत अच्छा हुआ है, लेकिन झूठ बोलने की आदत है और लोगों को गलत गुमराह करना है, मिसलीडिंग द पीपल। हमने, मैं पुरानी भूल गया, नेहरू जी की बात भूल गए होंगे, इंदिरा गांधी की, शास्त्री जी, राजीव गांधी की, नरसिम्हा राव जी की, वो सब मैं याद नहीं दिलाना चाहता, बहुत पुरानी बात होगी। मैं भी 10 साल की बात करता हूं, यूपीए, सोनिया गांधी मनमोहन सिंह के पीरियड, मैं उसमें कैबिनेट मिनिस्टर था। उस पीरियड में क्या हुआ?
हमने 2004 में वो आप जनता के साथ प्रॉमिस नहीं किया, लेकिन प्रॉमिस करने के बगैर ही हमने किया। हमने फूड सिक्योरिटी बिल दिया। 2013 में हमने कानून पास किया कि देश का जो 60-65% गरीब आदमी, वो हिंदू हो, मुसलमान हो, बैकवर्ड हो, फॉरवर्ड हो, दक्षिण का हो, पूर्व का हो, पश्चिम का हो, उत्तर का हो, नॉर्थ साउथ ईस्ट वेस्ट, इरेस्पेक्टिव ऑफ रिलीजन, इरेस्पेक्टिव ऑफ कास्ट, उसको 2 रुपए में किलो गेहूं और 3 रुपए में चावल मिलेगा। सो दुनिया में, इन द वर्ल्ड, हम अकेला देश है भारत में इतनी ह्यूज पॉपुलेशन को, 60% पॉपुलेशन को हैवली सब्सिडाइज 2 रुपए और 3 रुपए में। मैं अभी आया नहीं कर्नाटक में, मैं देश की बात करता हूं। आई हैव नॉट रीच्ड कर्नाटक। आई एम टॉकिंग अबाउट द कंट्री। तो कितना बड़ा काम है। तो जो कहते हैं 70 साल पहले था, 70 साल पहले तो खाना ही नहीं था, पैसे देकर भी नहीं खाना था। तो ये बड़ा काम यूपीए का कांग्रेस का सबसे बड़ा उपलब्धि है। कांग्रेस ने रूरल लोग के लिए, देहात के लिए, जो गरीब है, लैंडलेस या लैंड भी है, उसको पूरा खाना नहीं मिलता, अनाज नहीं मिलता। आपने 10 साल पहले अगर देखा होगा, हमने देखा बिहार के, उड़ीसा के हजारों औरतें और मर्द दिल्ली में काम करने के लिए, जहां बिल्डिंग का काम करने के लिए, कश्मीर में बिहार और उड़ीसा के औरतें मर्द काम करने के लिए, बंबई में बिहार, उड़ीसा और राजस्थान के औरतें और मर्द काम करने के लिए उनको 40 रुपया 30 रुपया पर डे मिलता था। हमने 2005 में महात्मा गांधी रूरल एम्प्लॉयमेंट स्कीम, मनरेगा बनाया। उस मनरेगा में जो भी जिसको काम नहीं मिलता है, उसको अपने नजदीक जगह पे कुआं खोदने के लिए, सड़क खोदने के लिए, सड़क बनाने के लिए, दीवार देने के लिए गवर्नमेंट ऑफ इंडिया पैसे देती है। और पर डे कितने लोग उसमें काम करते थे? पर डे कितने अनएजुकेटेड लेबर को उसमें लेबर मिलती थी? 13 करोड़ पीपल पर डे। 13 crore means 13 crore families, and if you convert that 13 crore families by 5 members in each family, that is 65 crore people were fed. That is exactly the 50% of population was fed by मनरेगा। उनके घर में जाना, दूसरे डिस्ट्रिक्ट में भी नहीं जाना, दूसरे प्रांत में भी नहीं जाना, अपने घर में विद इन हिज ओन विलेज he or she would get work. That is the world's biggest ever employment guarantee scheme in any part of the world, in any history of the world. फिर भी कहते कुछ नहीं हुआ। अरे गांव में जाओ, जिसके पास खाना नहीं था उसके पास आज घर है, जिसके पास साइकिल नहीं था उसके पास मोटरसाइकिल है, जिसके पास मोटरसाइकिल नहीं था उसके पास जीप है, जिसका बच्चा स्कूल नहीं जाता था वो स्कूल जाता है। ये हमने किया। हमने हेल्थ, मैं 5 साल हेल्थ मिनिस्टर रहा, 2009 से 2014 तक।
मेरी बहनें हैं यहां, मैं उनसे भी पूछना पड़ूंगा। इधर भी बहनें, गर्भवती महिला, गर्भवती को क्या कहते हैं? प्रेग्नेंट, गर्भिणी, उर्दू में उसको हामला कहते हैं। हमारी बहनें, हमारी बेटियां शादी के बाद जब प्रेग्नेंट रहती है, हामला रहती हैं, गर्भवती रहती हैं, गर्भिणी रहती हैं, तो गांव में बहुत सारी जो गर्भिणी औरतें डिलीवरी के वक्त वो भी मर जाता था, बच्चा भी मर जाता, होता था कि नहीं होता? क्योंकि हॉस्पिटल नहीं है पास। अब कर्नाटक, केरला, ये तो सड़कें बहुत हैं, लेकिन जो हिल एरिया है वहां बहुत लोग मरते थे। तो दुनिया की पहली स्कीम, वर्ल्ड्स फर्स्ट स्कीम, हम लोगों ने नेशनल रूरल हेल्थ मिशन स्कीम आई 2015 उठाए। वो स्कीम क्या था कि हर गांव में, हर विलेज में एक सोशल वर्कर, फीमेल सोशल वर्कर, उस फीमेल सोशल वर्कर का नाम हमने आशा रखा। आशा आपके है ना? अरे बहनों, हां या ना बोलो। है, आशा है। उस आशा को हमने 9 लाख आशाएं अपॉइंट की। 9 लाख। हमारे देश में गांव सिर्फ 6 लाख है। हमने 3 लाख और एक्स्ट्रा, जो छोटा गांव का बच्चा भी था, उस गांव के बच्चे को भी हमने एक आशा दिया। 9 लाख छोटे और बड़े गांव में हमने आशा वर्कर दिया। उसका पेमेंट गवर्नमेंट ऑफ इंडिया से दिया, राज्य सरकार से नहीं, गवर्नमेंट ऑफ इंडिया हेल्थ मिनिस्टर से। उसकी ट्रेनिंग गवर्नमेंट ऑफ इंडिया से, उसके पास जो दवाई है वो गवर्नमेंट ऑफ इंडिया से। इस आशा का क्या काम था? इस आशा का काम था कि हर गर्भवती औरत को आयरन और फॉलिक एसिड की टेबलेट देना। आयरन क्या होता है? आयरन से खून बनता है, हीमोग्लोबिन बनता। क्योंकि जब गर्भवती महिला होती है तो खाती एक औरत है, लेकिन पलते उसमें 2 हैं। बच्चा भी पलता है तो औरत कमजोर हो जाती है, बच्चा भी कमजोर पैदा होता है, इसलिए दोनों मर जाते थे डिलीवरी पे। तो हमने उसके लिए आयरन और फॉलिक एसिड दे कि उस औरत का ज्यादा खून बने तो बच्चा भी स्वस्थ हो और मां भी स्वस्थ हो। ये दवाई भी गवर्नमेंट ऑफ इंडिया से आशा के द्वारा बांटी जाती। फिर ये आशा को ट्रेनिंग दी हमने वो दाई की कि हॉस्पिटल अगर नहीं पहुंचे तो वो गांव में ही बच्चे का पैदा करा सकती है। और इस आशा को एक और ड्यूटी लगाई कि हर 3 महीने के बाद वो गर्भवती महिला को लेकर हॉस्पिटल में जाए और वहां डॉक्टर को दिखाए। और फिर ने 22,000 एम्बुलेंसेस राज्य सरकारों को दी इन गर्भवती महिलाओं को हॉस्पिटल ले जाने के लिए, घर से और उनको लाने के लिए। और घर में जो हॉस्पिटल में जिसकी डिलीवरी होगी उसका इलाज भी मुफ्त होगा। और जब वो डिस्चार्ज होगी हॉस्पिटल से तो गांव की जो लड़की होगी उसको 1400 रुपए दे देंगे बच्चे के दूध के लिए। शहर की होगी उसको 600 रुपए देते हैं। ये हुआ कि नहीं हुआ? हुआ। जरा बताइए मेरी बहनें, जहां जहां इसको जिसको अनुभव है 2-4 खड़ी हो जाओ। अरे जिसको मिला है, जिसने देखा है, हाथ खड़े नहीं, ऊपर खड़ी हो जाओ। अरे मेरी बहनों, कब तक शर्माते रहोगे इस देश में? हाथ तो सब खड़ती हो, गर्दन हिलाती हो, खड़ी नहीं होती। ಮಂತ್ರಿಗಳು ಹೇಳುವಂತದ್ದು
ದಯಮಾಡಿ ಆ ಮಹಿಳೆಯರಿಗೆ ಎದ್ದು ನಿಲ್ಲಿ ಅಂತ ಹೇಳ್ತಾ ಇದ್ದಾರೆ. ಯಾರಿಗೆಲ್ಲ ಅದರ ಪ್ರಯೋಜನ ಸಿಕ್ಕಿದೆ ಸ್ವಲ್ಪ ದಯಮಾಡಿ ನಮ್ಮ ಮಹಿಳೆಯರು ಎದ್ದು ನಿಲ್ಬೇಕು. उर्दू वाले भी बताओ, हार हिलाते हो। तो ये स्कीम हमने बनाई, बच्चों के लिए शिक्षा के स्कीम बनाए, नई योजनाएं बनाए, नए कार्यक्रम बनाए, राइट टू इंफॉर्मेशन एक्ट बनाया। ये हमने इस देश के गरीब लोगों के लिए किया। लेकिन भारतीय जनता पार्टी ने, मोदी साहब ने क्या किया? 10 करोड़ एम्प्लॉयमेंट देंगे, 2 लाख को भी नहीं मिला एम्प्लॉयमेंट। बीजेपी के नेताओं ने कहा, मोदी जी ने, हम 15-15 लाख हर गरीब के अकाउंट में डालें। किसी को मिला कि नहीं? किसी को नहीं मिला। फार्मर्स को बताया कि हम आपको मिनिमम सपोर्ट प्राइस देंगे और 50% प्रॉफिट देंगे। किसी को नहीं मिला। महिलाओं को बताया लड़की पढ़ाओ लड़की बचाओ, तो लड़की का तो आज 4 साल 8 साल 11 साल बच्ची का बलात्कार होता है, रेप होता है, उसको कोई नहीं बचा पाता है। तो फार्मर्स के साथ धोखा हुआ, गरीब के साथ धोखा हुआ। डिमोनेटाइजेशन और जीएसटी से जितना हमारा उद्योग करने वाला, बिजनेस करने वाला, छोटा धंधा करने वाला, वो आदमी खत्म हो गया, उद्योग विभाग गया खत्म हो गया। तो इस सरकार ने उद्योगपति को भी खत्म किया, फार्मर को भी खत्म किया, हमारी बच्चों की सुरक्षा भी खत्म की, अनएम्प्लॉयमेंट भी खत्म किया। तो ये अंतर हमको आपको देखना है, ये बीजेपी के बीच में और हमारे बीच में अंतर। तो इसलिए जब हम राज्य सरकार की बात करते हैं, सुरके जी जल्दी में थे कि मैं राज्य सरकार की भी बात करूं। राज्य सरकार ने भी बहुत अच्छा किया। हमने तो वहां पूरे देश के लिए 2 रुपए और 3 रुपए चावल रखा। यहां तो हमारी कांग्रेस के गवर्नमेंट और सिद्धरामैया जी और आगे बढ़ गए। उन्हें तो 65% लोगों के लिए फ्री चावल दे दिया, फ्री चावल यही दिया ना, और नमक भी। और अभी कुछ महीने पहले दाल भी देते थे, तेल भी देते थे। अब वो अच्छा तेल जो रिफाइंड था उसमें कुछ गड़बड़ था, अब अच्छा तेल कौन सा देंगे, और दाल अभी भी देते हैं, ये फ्री दे दिया। तो कौन सा प्रांत है जिसमें फ्री मिलता है? कर्नाटक एक अकेला प्रांत है जिसमें फ्री मिलता है। ये मुझे बताओ, बच्चा जब छोटा होता है उसको दूध देने की किसकी जिम्मेवारी है? अरे यार, एक हिंदी कन्नड़ वाला इधर आ जाओ, जिसको हिंदी आती होगी, इधर आ जाओ। जब बच्चा पैदा होता है तो उसको दूध देने की जिम्मेवारी किसकी होती है? जब वो मतलब माँ बाप का होता है सर। अरे आप भी हिंदी में ತಂದೆ ತಾಯಿಗಳದ್ದಾಗಿರ್ತದೆ। अरे पहले सवाल हिंदी में कन्नड़ में पूछूंगा, जवाब ಈಗ ಮಕ್ಕಳಿಗೆ ಹಾಲು ಕೊಡುವಂತ ಜವಾಬ್ದಾರಿ ಯಾರ್ದಾಗಿರ್ತದೆ? ತಾಯಿದಾಗಿರ್ತದೆ। माँ का होता है। तो अब माँ कौन बन गया है? मानी सिद्धरामैया जी माँ बन गया। सिद्धरामैया जी इधर आओ भाई, काम बात। सिद्धरामैया जी 1.5 करोड़ बच्चों को मुफ्त दूध और अंडा देते हैं। अब ये असली माँ है कि नहीं? ಇವತ್ತು ಸಿದ್ದರಾಮಯ್ಯನವರು 1.5 ಲಕ್ಷ ವಿದ್ಯಾರ್ಥಿಗಳಿಗೆ ಈಗ ಮಧ್ಯಾಹ್ನದ ಊಟ ಕೊಡ್ತಾ ಇದ್ದಾರೆ। 1.5 ಕೋಟಿ 1.5 ಕೋಟಿ 1.5 crore 150 ಲಕ್ಷ 1.5 ಕೋಟಿ ಜನರಿಗೆ ಮಕ್ಕಳಿಗೆ ಮಧ್ಯಾಹ್ನದ ಉಪಹಾರವನ್ನು ಕೊಡ್ತಾ ಇದ್ದಾರೆ, ಹಾಲನ್ನು ಉಣಿಸ್ತಾ ಇದ್ದಾರೆ, ಮೊಟ್ಟೆ ಕೊಡ್ತಾ ಇದ್ದಾರೆ। तो वो मां का भी काम करते हैं, सरकार भी चलाते हैं, और मुफ्त जो काम पैसा देना होता है वो बाप खिलाता है, दादा खिलाता है। घर का बड़ा है ना, घर का बड़ा आदमी जो होता है वो कमाता है और बच्चों को फ्री खिलाता है।
वो भी 70%, 60-70% को फ्री खिलाता है। और किसान का जो कर्जा है वो भी आज 8,500 करोड़ दे दिया। और बच्चे को शिक्षा देना किसकी जिम्मेवारी है? ಮಕ್ಕಳಿಗೆ ಶಿಕ್ಷಣ ಕೊಡಬೇಕಾಗಿದ್ದು ಯಾರ ಜವಾಬ್ದಾರಿ? माता पिता की है ना, ತಂದೆ ತಾಯಿಗಳದಲ್ವಾ? हाँ, लेकिन हमारी जो लड़कियां हैं प्राइमरी क्लास से एमए क्लास तक, 16वीं क्लास तक, प्राइमरी टू पीजी, पोस्ट ग्रेजुएशन, मुफ्त शिक्षा हमारी कांग्रेस की सरकार देती है। ये काम भी माता पिता को करना था, लेकिन ये कांग्रेस की सरकार कर। ತಂದೆ ತಾಯಿಗಳು ಮಾಡಬೇಕಾದಂತ ಜವಾಬ್ದಾರಿಯನ್ನ ಇವತ್ತು ಕರ್ನಾಟಕ ಸರ್ಕಾರ ಪ್ರಾಥಮಿಕ ಶಾಲೆಯಿಂದ ವಿದ್ಯಾರ್ಥಿಗಳಿಗೆ, ಅದರಲ್ಲಿಯೂ ಕೂಡ ನಮ್ಮ ಹೆಣ್ಣು ಮಕ್ಕಳಿಗೆ ಪ್ರಾಥಮಿಕ ಶಾಲೆಯಿಂದ ಪೋಸ್ಟ್ ಗ್ರಾಜುಯೇಷನ್ ತನಕ ಯೂನಿವರ್ಸಿಟಿ ಮತ್ತು ಆ ಎಜುಕೇಶನ್ ಅನ್ನು ಕೂಡ ಇವತ್ತು ಮುಫ್ಫತ್ತಾಗಿ ಧರ್ಮಾರ್ಥ ಉಚಿತವಾಗಿ ಕೊಡ್ತಕ್ಕಂತ ಕೆಲಸವನ್ನ ಸಿದ್ದರಾಮಯ್ಯನವರ ಸರ್ಕಾರ ಮಾಡ್ತಾ ಇದೆ। तो किसानों का कर्जा सिद्धरामैया माफ करे, लड़कियों को शिक्षा सिद्धरामैया फ्री दे दे, गरीबों को अनाज फ्री सिद्धरामैया दे दे, बच्चों को मुफ्त में दूध और अंडा सिद्धरामैया दे दे, महिलाओं के लिए कार्यक्रम सिद्धरामैया बनाए, इंडस्ट्री सिद्धरामैया खोले, सड़कें सिद्धरामैया खोले, बिजली प्रोजेक्ट सिद्धरामैया खोले, और वोट बीजेपी को हो जाएगा। ये कैसा है? ऐसा कैसा? इसलिए मैं आप सबसे निवेदन करूं, आप प्रेम से सबसे इस इलेक्शन में हमको काम करना है, बड़ा काम। अरे ट्रांसलेशन अच्छा वाला ट्रांसलेशन जिसको कन्नड़ भी आता, जो हमें कांग्रेस पार्टी में सबसे बड़ा काम करना, जो हमको गांधी ने, जिसको ट्रांसलेशन करना पहले मैं समझ लो क्या बताता हूं, जो गांधी ने हमको सिखाया, महात्मा गांधी ने, फादर ऑफ द नेशन ने, जो हमको भारत के संविधान ने सिखाया, जो नेहरू और अम्बेडकर ने सिखाया, जो इंदिरा गांधी, राजीव गांधी ने सिखाया, जो आज सोनिया गांधी, राहुल गांधी जी और हम उसका प्रचार करते हैं कि इस देश में हमें प्यार से रहना है, प्रेम से रहना है, भाईचारा रखना है, हिंदू मुसलमान एक भाई और एक बहनें हैं, हम अलग अलग नहीं हैं। जो लोग राजनीति के लिए हमको अलग करते हैं, वो हमने उस राजनीति में, धर्म की राजनीति में नहीं फंसना है। राजनीति एक अलग चीज है, धर्म एक चीज है, अलग चीज है। हम धर्म का आदर करते हैं सबका, लेकिन राजनीति और धर्म को मिक्स नहीं करना है। जब मिक्स करेंगे तो गड़बड़ हो जाता है। हमको इलेक्शन जो लड़ना है, सिद्धांतों के आधार पर, नीतियों के आधार पर, काम के आधार पर, डेवलपमेंट के आधार पर, विकास के आधार पर, धर्म के आधार पर नहीं। बहुत धन्यवाद। जय हिंद। ಸಂದೇಶವನ್ನ ಶ್ರೀಯುತ ಗುಲಾಂ ನಬಿ ಆಜಾದ್ ಅವರು ಕೊಟ್ಟಿದ್ದಾರೆ। ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಧನ್ಯವಾದ, ಕೃತಜ್ಞತೆಯನ್ನ ಸಲ್ಲಿಸ್ತೇನೆ। Now, what I have to request you, in this district, Udpi, we have 5 seats. We have to win all the 5 seats. And Surkeji should be the number 1. The great friend is most honest politician I have ever come across. More gentle politician I have ever come across. So we need today honest, hard-working, good people, gentle people, and he is a symbol of that. I am very much sure that all of you will make him a big win. Thank you. Khuda Hafiz. Assalamu alaikum. Jai Hind. बोलो भारत माता की, बोलो भारत माता की, बोलो कांग्रेस
आजाद की, बोलो विनय कुमार सरके की।